ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 8 ಗಂಟೆಗೆ ಶಾರ್ಪ್ ಆಗಿ. ಅಂಡ್ ಮಕ್ಕಳಂತೂ ರೆಡಿ ಇದ್ದಾರೆ ನನ್ನ ಜೊತೆ ಮಾತಾಡ್ಲಿಕ್ಕೆ. ನಿಮ್ಮ ಹೆಸರೇನು? ಯಸಿಕಾ. ನಿಮ್ಮ ಹೆಸರೇನು? ಪ್ರಣವ್. ನಿಮ್ಮ ಹೆಸರೇನು? ಓಕೆ, ಸುಷ್ಮಿತಾ. ಅಂಡ್ ಇವರು ಮೇ ಬಿ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅಂಡ್ ಅವ್ರ ಫ್ರೆಂಡಾ? ಓಕೆ, ಎಲ್ಲರೂ ಫ್ರೆಂಡ್ಸೇ. ನಾನು ಕೂಡ ಫ್ರೆಂಡೇ ನಿಮ್ದು, ಆಯ್ತಾ? ಓಕೆ, ಮಕ್ಕಳಂತೂ ರೆಡಿ ಇದ್ದಾರೆ, ನೀವು ಕೂಡ ರೆಡಿ. ಬನ್ನಿ. ಹಾಯ್ ಹಾಯ್, ಏನ ಬದಲಾದೆ? ಯಸಿಕಾ. ಯಸಿಕಾವಾ. ಓಕೆ, ಎಷ್ಟನೇ ಕ್ಲಾಸ್ ನೀವು? ಎತ್ತನೇ ಕ್ಲಾಸ್ ಇರಿ? ಹಾಂ, ಎತ್ತನೇ ಕ್ಲಾಸ್? 2ನೇ ಕ್ಲಾಸೇ? 3ನೇ ಕ್ಲಾಸೇ? 5ನೇ ಕ್ಲಾಸಾ? ಕಾಲೇಜಾ? ಸೆಕೆಂಡ್ ಪಿ ಯು ಸಿ? ಈ ಸೆಕೆಂಡ್ ಪಿ ಯು ಸಿಯಾ? ಎಷ್ಟನೇ ಕ್ಲಾಸ್ ಇವರು? ಎಷ್ಟನೇ ಕ್ಲಾಸ್ ಇವರು? 2ನೇ ಕ್ಲಾಸ್ ಇದೆ. ಹೌದಾ? ಓಕೆ, ನನ್ನ ಕೊಡ್ತೊಂಡೆ ಆನ ಬರ್ತದೆ. ಪ್ರಣವ್. ಓಕೆ, ನಿಮ್ಮ ಹೆಸರೇನು? ಪ್ರಣವ. ಎಷ್ಟನೇ ಕ್ಲಾಸ್ ನೀವು? ಡಿಗ್ರಿಯಾ? 2. ಇವ್ರು ಸೇರೋಡಿ, ನೀವು ಸೇರೋಡಿ. ಎಲ್ಲಿ ಮಾರ? ಎಲ್ಲಿ ಶಾಲೆಯಲ್ಲಿ ನಿಮ್ದು? ಸರಸ್ವತಿ ಬಾಲ್ಪಟ್ಟಿ. ಸರಸ್ವತಿ ಬಾಲ್ಪಟ್ಟಿ. ಅರ್ಥ ಆಯ್ತು ಮಾರ. ಸರಸ್ವತಿ ಬಾಲ್ಪಟ್ಟಿ ಎಲ್ಲಿ ಅದು? ಅಮಲ್ಪಾಡಿ. ಹೌದಾ, ಅಮಲ್ಪಾಡಿಯಾ? ಓಹೋ, ಓಕೆ. ಅಮಲ್ಪಾಡಿಯಲ್ಲ ಶಾಲೆ ಇದೆಯಾ ಅದು? ಓಕೆ, ಇವತ್ತು ಏನು ತಿಂಡಿ ನಿಮಗೆ ಬೆಳಿಗ್ಗೆ? ಉದ್ದಿನ ದೋಸೆ. ದೇವಾ, ಉದ್ದಿನ ದೋಸೆ ಕೊಂಚ ಅರ್ಥ ಇದೆ ಹೆಂಗೆ? ಓಕೆ, ಉದ್ದಿನ ದೋಸೆ ಅಲ್ಲ? ಯಾರು ಮಾಡಿದ್ದು ಉದ್ದಿನ ದೋಸೆ? ಅಪ್ಪ ಮಾಡೋದಿಲ್ವಾ? ಅಮ್ಮ ಮಾಡ್ತಾರೆ. ಹೌದಾ? ಅಪ್ಪ ಎಂತ ಕೆಲಸ ಮಾಡ್ತಾರ ಅಪ್ಪ ಮನೆಯಲ್ಲಿ? ಎಂತ ಕೆಲಸ ಮಾಡ್ತಾರ ಅಪ್ಪ? ಪಾತ್ರೆ ತೊಳಿತಾರ? ಹೌದು ಅಲ್ಲ, ಸ್ವಲ್ಪ ಇದು ನೆಲ ಒರೆಸೋದು? ಸ್ವಲ್ಪ ಒರೆಸ್ತಾರೆ ಅಲ್ಲ? ಇಲ್ವಾ? ಓಕೆ, ಇವ್ರದ್ದು ಗುರ್ತುಂಟ? ಎಂತ ಅವ್ರದ್ದು ಹೆಸರೇನು? ಸುಷ್ಮಿತಾ. ಓಕೆ, ಸುಷ್ಮಿತಾ. ನಿಮ್ಮ ಹೆಸರೇನು? ಸುಷ್ಮಿತಾವಾ? ಓಕೆ, ನಿಮ್ಮ ಎಷ್ಟನೇ ಕ್ಲಾಸ್? ಬಾಲ್ವಾಡಿ. ಬಾಲ್ವಾಡಿಯಾ? ಎಲ್ಲಿ ಅದು ಬಾಲ್ವಾಡಿ ನಿಮ್ದು? ಸರಸ್ವತಿ ಶಾಲೆ. ಹೌದಾ? ಅದು ಎಲ್ಲಿ ಬರ್ತದೆ? ಅಂಬಲ್ಪಾಡಿ. ಅಂಬಲ್ಪಾಡಿಯಾ? ಓಕೆ, ನಿಮ್ಗೆ ಬೆಳಿಗ್ಗೆ ತಿಂಡಿ ಅಂತ ಉಡ್ಡಿನ ದೋಸೆಯಾ? ಉಡ್ಡಿನ ದೋಸೆ ಎಂತದ್ದು? ಅವರ ಮನೇಲಿ ಕೂಡ ಉಡ್ಡಿನ ದೋಸೆ, ನಿಮ್ಮ ಮನೇಲಿ ಕೂಡ ಉಡ್ಡಿನ ದೋಸೆ, ಅದು ಹೇಗೆ? ಹೌದಾ? ಎಷ್ಟು ತಿಂದ್ರಿ ನೀವು? ಒಂದೇ? ನೀವು 2 ದೋಸೆ ತಿಂದ್ರಿ ನೀವು? ಓಕೆ, 3 ಯಾಕೆ ತಿನ್ಲಿಲ್ಲ? 3 ಯಾಕೆ ತಿನ್ಲಿಲ್ಲ ದೋಸೆ? ಫುಲ್ ಆಯ್ತಾ ಹೊಟ್ಟೆ? ಓಕೆ, ಸೊ ಟೀಚರ್ ಹೆಸರೇನು ನಿಮ್ದು? ಸೋನೆ ಟೀಚರ್. ಸೋನೆ ಟೀಚರ್. ಸೋನೆ ಟೀಚರ್. ಓಕೆ, ಪಾಪ ಟೀಚರ್. ಹೌದಾ? ಹೋಮ್ವರ್ಕ್ ಎಲ್ಲ ಮಾಡಿಸ್ತಾರೆ ನಿಮಗೆ? ಹೋಮ್ವರ್ಕ್ ಎಲ್ಲ ಹೇಗೆ ಮಾಡ್ತಾರಾ ನಿಮ್ಗೆ? ಅಲ್ಲಿ ಪಾಠ ಎಲ್ಲ ಹೇಳಿಕೊಡ್ತಾರ? ಒಳ್ಳೆ ಮಾಡಿ ಪಾಠ ಹೇಳಿಕೊಡ್ತಾರ? ಇಲ್ಲ. ಯಾರು ನಿಮ್ಮ ಫ್ರೆಂಡ್? ಸುಷ್ಮಿತಾ. ನಿಮ್ಮ ಫ್ರೆಂಡ್ ಯಾರು? ಓಕೆ, 1ನೇ ಕ್ಲಾಸಲ್ಲ ನೀವು? ಹೌದಾ? ನೀವು ಯಾವ ಬೆಂಚಲ್ಲಿ ಕೂತ್ಕೊಳ್ಳೋದು ನೀವು? ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋದಾ ನೀವು? ಒಟ್ಟಿಗೆ ಕೂತ್ಕೊಳ್ಳೋದು? ಓಹೋ, ಇರು ಬಾಲ್ವಾಡಿಯಾ? ಇರು ಬಾಲ್ವಾಡಿಯಾ? ಬಾಲ್ವಾಡಿ ಇರು. ನಮ್ದಾ ಟೀಚರ್ ಬದರ್ದೆ? ಟೀಚರ್ ಬದರ್ ಶಾಲಿನಿ. ಓಕೆ, ಶಾಲಿನಿ ತಾನೆ? ಶಾಲಿನಿ ಪಾಪನೇ ಶಾಲಿನಿ ಅಂದೆ ಇರದಾನ ನೆರ್ಪಿಜರ ನೆರ್ಪೇರ ಏತ್ ನೆರ್ಪೇರಿ ಈಗ ಮಸ್ತ್ ನೆರ್ಪೇರು ಪಕ್ಕ ಇರು ಮಸ್ತ್ ನೆರ್ಪೇರು ನಡ ಇರು ಪಾನೋಡು ಶಾಲಿನಿ ಮೇಡಮ್ ಎಂಕ್ ಇದು ನೆರ್ಪೇರು ದಾಗ ನೆರ್ಪೇರಿ ಇರಗೆ ದಾಗ ನೆರ್ಪೇರಿ ಇರಗೆ ಓವೋ ಅನ್ಯಾಯ ಮಲ್ಪುನು ಗೊತ್ತುಂಡು ఈరు అవ్వి ఆయన ఎక్కడి నుంచి చూపిన ఈరు అన్యాయం మలుపునాడు దానే మలుపుచారు ముల్పు అన్యాయం అంది అన్యాయం మలుపురు ఈరు అప్పుడు టీచర్ నేర్పారు ఈరుకు ఏరు మస్తు అన్యాయం మలుపుని ఏరు క్లాసుడు ఏరు ఈరా బతేరులేరు ఈరు ఫ్రెండ్స్
ಏರೋ ഞാൻ ಏರಲ್ಲ ಇರುತ್ತೆ ನನ್ನ ಫ್ರೆಂಡ್ ಏರೋ ರಾಹುಲ ಬಗ ಅಭಿಷೇಕ್ ಒಂಚೂರು ಪೋಕ್ರಿ ಅದೇ ಬಗೇರೋ ಮೇ ಸಂತೋಷ್ ಅಂತ ಪೋಕ್ರಿ ಅದೇ ಕರೆಕ್ಟ್ ಸುರೇಶ್ ರಮೇಶ್ ಏರ್ಲೇಜ್ ಅಂತಂಡ ರಮೇಶ್ ಏಜಿ ಸುರೇಶ್ ಏಜಿ ಏರ್ಲೇಜಿ ನಿಮ್ಮ ಕ್ಲಾಸಲ್ಲಿ ಯಾರ ಪೋಕ್ರಿ ಯಾರು ಮಾಡೋದು ಜಾಸ್ತಿ ಬಾಲ್ವಾಡಿಯಲ್ಲಿ ಯಾರು ಮಾಡೋದು ನೀವು ಪೋಕ್ರಿಯಾ ನೀವು ಮತ್ತೆ ಯಾರು ಬೇರೆ ಫ್ರೆಂಡ್ಸ್ ಯಾರಿದ್ದಾರೆ ನಿಮ್ಮದು ಸುಸ್ಮಿತಾ ಖಾಲಿ ಮೆರ್ರ ಬ್ಯಾಡ್ ಸುಸ್ಮಿತಾನೇ ಮಾರ್ರ ಬೇರೆ ಯಾರು ಇಲ್ವಾ ಫ್ರೆಂಡ್ ಸಮರ್ಥ ಇದ್ದಾರಾ ಓಕೆ ಸಮರ್ಥ ಹೇಗೆ ಪೋಕ್ರಿಯಾ ಶಾಲೆಯಲ್ಲಿ ಹೌದಾ ಎಂತೆಲ್ಲ ಮಾಡ್ತಾರೆ ಸಮರ್ಥ ಯಾರಿಗೆ ಓದ್ತಿ ಅವರೇ ನೀವು ಯಾರಿಗೂ ಹೇಳಿಲ್ವ ಇದು ಯಾಕೆ ಹೊಡೆಯುವುದಂತೆ ಸಮರ್ಥ ಅಂದ್ರೆ ವಿಷಯ ನಂಗೆ ಅರ್ಥ ಆಗ್ಲಿಲ್ಲ ಅವಳು ಮತ್ತೆ ಸಮರ್ಥ ಎಂತ ವಿಷಯ ನಿಮ್ಗೆ ಹೊಡೆಯುವುದಾ ನೀವು ಪಾಪ ಮಾರ್ರೆ ನೀವು ಒಬ್ರೇ ಹೋಗುದು ನಿಮ್ ಜೊತೆ ಯಾರಿಲ್ವಾ ನೀವು ಒಬ್ರೇ ಹೌದಾ ಯಾಕೆ ಹೊಡೆಯುವುದು ಸುಮ್ಮನೆ ಹೌದಾ ಓಕೆ ನೀವು ಮನೆಯಲ್ಲೆಲ್ಲ ಪೋಖ್ರಿ ಅಂತ ಹೌದಾ ಅಮ್ಮ ಹೇಳ್ತಿದ್ರು ನಂಗೆ ಮೊನ್ನೆ ಎಂತದ ನೀವು ಪೋಖ್ರಿ ಎಲ್ಲ ಮಾಡಿ ಟಿವಿ ಎಲ್ಲ ಹೊಡೆದಾಕಿ ಎಂತೆಲ್ಲ ಮಾಡಿದ್ರ ನಂಗೆ ಗೊತ್ತುಂಟು ಅವ್ರು ಹೇಳಿದ್ದಾರೆ ಇಲ್ಲ ನೀವು ಸತ್ಯ ಹೇಳ್ಬೇಕು ಹೌದಲ್ಲ ಕರೆಕ್ಟ್ ಅಲ್ಲ ನಾನು ಹೇಳಿದ್ದು ಕರೆಕ್ಟ್ ಮತ್ತೆ ವಿಷಯ ಗೊತ್ತುಂಟು ನಂಗೆ ಅಲ್ಲ ಕರೆಕ್ಟ್ ಅಲ್ಲ ಕರೆಕ್ಟ್ ನೀವು ಯಾಕೆ ಆ ಥರ ಮಾಡಿ ನೀವು ಮಾಡಿದ್ದು ಹೌದು ಮತ್ತೆ ಯಾರದ್ದು ಪೋಖ್ರಿ ಮಾಡಿದ್ದು ಮನೆಯಲ್ಲಿ ಅಣ್ಣ ಮಾಡಿದ ಎಂತ ಮಾಡಿದಾರ ಅಣ್ಣ ಯಾವ್ದ್ರದ್ದು ಮತ್ತೆ ನಂಗೆ ಗೊತ್ತಾಯ್ತು ಟಿವಿದು ಎಂತ ಪ್ರಾಬ್ಲಮ್ ಆಗಿದೆ ಯಾರು ಕಟ್ ಮಾಡಿದವರು ಯಾಕೆ ಕಟ್ ಮಾಡಿದಂತೆ ಅಣ್ಣ ಹತ್ರ ಕೇಳಿದ್ರ ನೀವು ಎಂತ ಅಣ್ಣನ ಹೆಸರೇನು ಶ್ರೀನಿವಾಸ್ ಓಕೆ ಶ್ರೀನಿವಾಸ್ ಅಣ್ಣಂದು ಹೆಸರಲ್ಲ ಯಾಕೆ ಕಟ್ ಮಾಡಿದ್ ನೀವು ಕೇಳಿದ್ರಾ ಯಾಕೆ ಅಂತೆ ಸುಮ್ಮನೆ ಅಲ್ಲಿ ಒಂದು ಟಿವಿ ನೋಡ್ಲಿಕ್ಕೆ ಇಲ್ಲ ಯಾರಿಗೂ ಅಲ್ಲ ಓಕೆ ಗ್ರೇಟ್ ಆ್ಯಂಡ್ ಕಾರ್ಟೂನ್ ಎಲ್ಲ ನೋಡ್ತೀರಾ ಯಾವ್ದು ನೋಡ್ತೀರಾ ಕಾರ್ಟೂನು ಯಾವ್ದು ನೋಡ್ತೀರಾ ಟಿವಿಯಲ್ಲಿ ದೂರ ಎಂತ ದೂರ ಡೋರಾ ಓಕೆ ಬೆಚ್ಚಾಗ್ತದಲ್ಲ ನಿಮ್ಗೆ ಓಕೆ ಡೋರಾ ಒಳ್ಳೆಂಟು ಡೋರಾ ಎಂತ ವಿಷಯ ಎಂತ ಡೋರಾ ಯಾರಿದ್ದಾರೆ ಅದರಲ್ಲಿ ಇಷ್ಟ ಯಾರು ನಿಮ್ಗೆ ಡೋರಾ ಇದರಲ್ಲಿ ಕಾರ್ಟೂನಲ್ಲಿ ಯಾರು ಇಷ್ಟ ಮತ್ತೆ ಬೇರೆ ಯಾವ್ದುಂಟು ಕಾರ್ಟೂನು ಶಿವ ಮತ್ತೆ ಬೇರೆ ಮೋಟು ಪಟ್ಲು ಇಷ್ಟ ನಿಮ್ಗೆ ನಿಮ್ಗೆ ಯಾವ್ದು ಕಾರ್ಟೂನ್ ಇಷ್ಟವಾ ಕಾರ್ಟೂನ್ ಇಷ್ಟ ಉಂಟು ನಿಮ್ಗೆ ಕಾರ್ಟೂನು ಅವರು ಡೋರ್ ಅಂತ ಹೇಳಿದ್ರು ನಿಮ್ಗೆ ಯಾವ್ದು ಇಷ್ಟ ಟಿವಿಯಲ್ಲಿ ಯಾವ್ದೆಲ್ಲ ನೋಡ್ತೀರಾ ಕಾರ್ಟೂನು ಮೋಟ ಪಟ್ಲೆ ಇತ್ತವರ ಮೋಟು ಪಟ್ಲೆ ಎಂತದು ವಿಷಯ ಎಂತ ಮೋಟು ಪಟ್ಲೆ ಎಂತದು ಯಾರೆಲ್ಲ ಇದ್ದಾರೆ ಸ್ಟೋರಿ ಹೇಗೆ ಉಂಟು ಹೇಗೆ ಅಂದ್ರೆ ಎಂತ ಮಾರ್ರೆ ಅದು ಓಕೆ ಸೊ ಅದು ನಿಮ್ಗೆ ತುಂಬಾ ಇಷ್ಟ ಆಗ್ತದಲ್ಲ ಇವ್ರಿಗೆ ಯಾವ್ದು ಕಾರ್ಟೂನ್ ಇಷ್ಟ ಅಂತ ನೀವು ಕೇಳಿ ಯಾವ್ದು ಕಾರ್ಟೂನ್ ಇಷ್ಟ ಅಂತ ಕೇಳಿ ಇವ್ರ ಹತ್ರ ಚಿಕ್ಕ ಇದು ಕಾರ್ಟೂನ್ ಯಾವ್ದು ಇಷ್ಟ ಅಂತ ಕೇಳಿ ಕೇಳುದಿಲ್ಲ ನೀವು ನಿಮ್ಗೆ ಯಾವ್ದು ಇಷ್ಟ ಕಾರ್ಟೂನ್ ಡೋರಾ ಅಂತ ಜೋರ್ ಬನ್ನಿ ಜೋರುಡು ಬನ್ನುಡಿರಿ ಡೋರಾನೇ ಬಕ್ಕ ಬೇತು ಇಷ್ಟ ಬೇತು ಇಷ್ಟ ಇಜ್ಜರೆಗೆ ಡೋರಾ ಬಕ್ಕ ಇರ ಮೋಟ ಪಟ್ಲೆಗೆ ಆರ ಪಂಡ್ಯರು ಒಬ್ರು ಬಾರಿ ಇಷ್ಟಗೆ ಇರಾಗ ಅವು ಇಷ್ಟ ಇಜ್ಜ ಅಂದ ಓಕೆ ಸೊ ಅಪ್ಪ ಜೋರ ಅಮ್ಮ ಜೋರ ಓ ಅಪ್ಪ ಜೋರು ಯಾಕೆ ಅಪ್ಪ ಜೋರು ಎಂತ ವಿಷಯ ಎಂತ ಹೊಡಿತಾರ ಯಾಕೆ ಎಂತಕ್ಕೆ ಓ ಆಚೆ ಹೋಗ್ತೀರಿ ನೀವು ಎಲ್ಲಿ ಹೋಗುದು ನೀವು ಆಚೆ ಎಂತಕ್ಕೆ ಹೋಗುದು ಹೊಡಿಯುವುದಾ ಯಾರು ಹೊಡಿಯುದು
ಅದೌದು, ಅಪ್ಪ ಬಡಿತಾರೆ. ಹೌದು, ನೀವು ಹಾಗೆ ಯಾಕೆ ಮಾಡ್ಬೇಕು? ನೀವು ಯಾಕೆ ಆಚೆ ಈಚೆ ಹೋಗುದು? ನೀವು ಆಚೆ ಈಚೆ ಹೋಗುದ? ನೀವು ಪೋಖ್ರಿ ಮಾಡ್ತೀರಾ ಮನೆಯಲ್ಲಿ? ಎಂತ ಪೋಖ್ರಿ ಮಾಡ್ತೀರಾ ನೀವು? ಆಡುದು, ಓಡುದು, ರೋಡಲ್ಲಿ ಓಡ್ತೀರಾ ನೀವು? ಓ, ನಿಮ್ಗೆ ಯಾರು ಬೈಯುದು ಮನೆಯಲ್ಲಿ? ಅಪ್ಪ ಅಮ್ಮ? ಹೊಡಿಯಲ್ಲ ನಿಮ್ಗೆ. ಓಕೆ, ಮತ್ತೆ ಯಾರು ಬೈತಾರೆ? ಹೊಡಿಯಲ್ಲ, ಬೈತಾರೆ ಯಾರು? ಅದು ಯಾರೇ ಅನ್ನೆ ಅಲ್ಪ ವೈರ್ ಕಟ್ ಮಾಡಿದ್ದಾರೆ. ಮತ್ತೆ ಎಂತ ಅವಸ್ಥೆ ಮಾರ್ರೆ. ಅಣ್ಣ ಮಾತ್ರ ಬೈಯುದಾ? ಓಕೆ, ಅಣ್ಣ ಎಂತ ಕಲಿತಿದ್ದಾರೆ ಅವರು? ಯಾರು ಶಾಲೆಯಲ್ಲಿ? ಇವರು? ನಿಮ್ಗೆ ಅದೇ ಒಂದು ಮಂಡೆ ವೆಚ್ಚ ಉಂಟಲ್ಲ ನಿಮ್ಗೆ. ಓಕೆ, ಯಾಕೆ ಅದು ಹೊಡಿಯೋದು? ಎಂತ ಅದು ಕಂಪ್ಲೀಟ್ ಕ್ಲಿಯರ್ ಮಾಡ್ಬೇಕು ಮಾರ. ಯಾಕೆ ಅದು ಹೊಡಿಯೋದು ಕೇಳಿ, ಎಂತ ಕೇಳಿ. ಸುಷ್ಮಿತಾ, ಯಾಕೆ ಹೊಡಿಯೋದು ನೀವು? ಹೌದಾ? ಆಗ ಹೇಳಿದ್ರಿ ಮಾರ, ತುಂಬಾ ಫ್ರೆಂಡ್ಸ್ ನಾವು ಈಗ ಪೋಖ್ರಿ ಮಾಡ್ತಿರೋದು ಹೇಳಿದ್ರಿ ಮಾರ. ಎಂತ ಅವಸ್ಥೆ ನಿಮ್ದು. ರನ್ನಿಂಗ್ ರೇಸ್ ಅಂತೆ ಮೊನ್ನೆ ಫಸ್ಟ್ ಅಂತ ನೀವು? ನಾನು ಪೊಲೀಸ್ ಮಾಡ್ತಿದ್ದೆ. ಯಾವ್ದು? ಟೈಗರ್ ಪ್ರೈಸ್ ಸಿಕ್ಕಿದೆ. ಎಲ್ಲಿ? ಶಾಲೆಯಲ್ಲಿ. ಎಂತಕ್ಕೆ ಪ್ರೈಸ್ ಸಿಕ್ಕಿತ್ತು ನಿಮ್ಗೆ? ಸಿಕ್ಕಿದೆ. ನೀವು ಎಂತ ಮಾರ ಕಾಂಪಿಟೇಷನ್ ಎಲ್ಲಿ? ಮನೆಯಲ್ಲಿ ಮಾಡ್ತೀರಾ ಅಲ್ಲ ಎಲ್ಲಿ? ನಾನು ಪ್ರೈಸ್ ತಂದೆ. ಹೌದಾ? ಪ್ರೈಸ್ ತಂದ್ರ? ಇದೆಂತ ಹೇರ್ ಬ್ಯಾಂಡ್ ಮಾರ್ರೆ? ಇದೆಂತ ಇದು? ಇದು ಯಾರು ಹಾಕಿದ್ ನಿಮ್ಗೆ? ಅಮ್ಮ ಹಾಕಿದ್ದ? ನಿಮ್ಗೆ ಪ್ರೈಸ್ ಯಾವ್ದ್ರಲ್ಲಿ ಸಿಕ್ಕಿದ್ದು? ಕಪ್ಪೆ ರೇಸ್. ಯಾವ್ದು ಪ್ರೈಸ್ ನಿಮ್ಗೆ? ನಿಮ್ಗೆ ಕಪ್ಪೆ ರೇಸ್? ಐಡಿ ಕಾರ್ಡ್ ಮತ್ತೆ ಮೆಡಲ್. ಐಡಿ ಕಾರ್ಡ್ ಮತ್ತೆ ಮೆಡಲ್. ಎಷ್ಟು ಕೊಟ್ಟಿದ್ದಾರೆ ಮೆಡಲ್? ಒಂದೇ ಕೊಟ್ಟಿದ್ದಾರ? ಅದನ್ನು ಹೊತ್ಕೊಂಡು ಹೋದದ ನೀವು ಮೆಡಲ್? ಓಕೆ, ಇರೆಗೆ ಅದು ಕೊಟ್ಟಿದ್ದಾರೆ. ಇರೆಗೆ ಎಷ್ಟು ಕೊಟ್ಟಿದ್ದಾರೆ? ಎರಡು ಮೆಡಲ್. ಯಾಕೆ? ಯಾವ್ದ್ರಲ್ಲಿ? ಮೆಡಲ್ ಕೊಡ್ಲಿಲ್ಲ. ಮತ್ತೆ ಮೆಡಲ್ ಕೊಟ್ಟದ? ಎಂತಲ್ಲ? ಯಾವ್ದು? ಯಾರು? ನಾನಾ? ಕರೆಕ್ಟ್. ನೀವೆಂತ ಹೇಳಿದ್ ನೀವು? ನಾನು ಯಾವ ಶಾಲೆಗೆ ಹೋಗಿದ್ದ? ನಾನು ನಿಮ್ಮ ಶಾಲೆ ಪಕ್ಕದಲ್ಲಿ ಇನ್ನೊಂದು ಶಾಲೆ ಉಂಟಲ್ಲ, ಯಾವ್ದು? ಇನ್ನೊಂದು ಶಾಲೆ ಉಂಟು ನೋಡಿ, ಅದೇ ಅಣ್ಣನ ಶಾಲೆಗೆ ನಾನು ಹೋಗುದು. 4ನೇ ಕ್ಲಾಸ್. ನಾನು 2 ಟೀಚರ್ ಇದ್ದಾರಾ? ಓಕೆ, ನಾನು ಅದೇ ಶಾಲೆ ಹೋಗುದು. ಮತ್ತೆ ಟೀಚರ್ ಅದು ನಮ್ಮ ಶಾಲೆಯಲ್ಲಿ. ಓಕೆ, ಅಂದ್ರೆ ಶಾಲೆಯಲ್ಲಿ ಆಂಟಿ ಒಂದು ಮತ್ತೊಂದು ಟೀಚರಾ? ಯಾರು ಮಾರ್ರೆ ಆಂಟಿ? ಯಾರು? ಸೋನಿಯಾ ಟೀಚರ್. ಹೌದಾ? ಓಕೆ. ಆಂಟಿ ಬೇರೆ ಅಲ್ಲ? ಓಕೆ ಆಗ್ಲಿ. ಸೊ ನೀವು ಈಗ ಕಲಿಯೋದ್ರಲ್ಲಿ ಭಾರಿ ಮಾರ್ಕ್ಸ್ ಎಲ್ಲ ತೆಗ್ದ್ರಂತೆ ಮೊನ್ನೆ. ಯಾವ್ದ್ರಲ್ಲಿ ತುಂಬಾ ಮಾರ್ಕ್ಸ್ ಬಂದಿದೆ? ಒಳ್ಳೆ ಮಾರ್ಕ್ಸ್ ಬಂದಿದೆ. 2 ಸ್ಟಾರ್ ಸಿಕ್ಕಿದೆ. ನಿಜವಾಗಿ ನೋಡುದಾದ್ರೆ ನನಗೆ 2 ಸ್ಟಾರ್ ಕೊಟ್ಟಿದ್ದಾರೆ. ಹೌದಾ? ನಿಮಗೆ ಎಕ್ಸಾಮ್ ಬುಕ್ ಅಲ್ಲಿ. ಹೌದೌದು. ನಿಮಗೆ ನಿಜವಾಗಿ ಹೇಳೋದಾದ್ರೆ ನಿಮ್ಗೆ ಆಗುದಿಲ್ಲ ಇಲ್ಲಿ ಅಲ್ಲ? ಗೊತ್ತಾಯ್ತು ನಂಗೆ. ನೀವು ಇಲ್ಲಿ ಮಾತಾಡೋ ಗೊತ್ತಾಗ್ತದೆ ನಂಗೆ ಅಲ್ವಾ? ಇರ ಫ್ರೆಂಡ್ ಅತ್ತೆ ಮೇರೆ. ಅರೆಗೆ ಸ್ಟಾರ್ ತೆಗೆದು ನಿಂಗೆ, ಅರೆಗೆ ಮಡಲ್ ತೆಗೆದು ನಿಂಗೆ, ಕಪ್ಪೆ ರೇಸ್ ಇಡ್ಬುರ. ಇರೆಗೆ ವೈಟ್ ತೆಗೆದಿನಿ, ರೇಸ್ ತೆಗೆದಿನಾ? ವೈಟ್ ಖಾಲಿ ತೆಲುಪು ನೆಟ್ಟು ಮಾತ್ರ ನಾನು ಕೆರೆಗೆ. ಅದೇ ತೆಲುಪು ನೆಟ್ಟೆ ಪ್ರೈಸ್ ತೆಗೆದೀನಿ. ಬೊಕ ವೈಟ್ ಬುಲ್ಪು ನೆಟ್ಟೆ ಬುಲ್ಪೋರೇರೆ ಜೊತೆ. ಓಕೆ, ರನ್ನಿಂಗ್ ರೇಸ್ ಇಡೀರಿ ತೆಗೆದೀನಿ ಪ್ರೈಸ್. ಬಕ ವೈಟ್ ರನ್ನಿಂಗ್ ರೇಸ್ ಹತ್ತು, ಕಪ್ಪೆ ರೇಸ್ ಹತ್ತು. ಬಕು ಜ್ವರ ಬಂದಿದೆ. ಯಾವಾಗ ಬಂದದ್ ನಿಮ್ಗೆ ಜ್ವರ? ಸೆಕೆ? ಅಯ್ಯೋ, ನಂಗೆ ಇಲ್ಲಿ ಜ್ವರ. ಶೀತವಾ? ಭಯಂಕರ. ನಿಮ್ದು ಒಳಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇಲ್ಲಿ. ಓಕೆ, ಸೊ ನಿಮ್ಗೆ ಶೀತ, ಅವ್ರಿಗೆ ಶೀತ. ಓಕೆ, ಶೀತಕ್ಕೆ ಎಂತ ಮಾಡುದು ಈಗ? ಮತ್ತಂದಿದ್ದೀರಾ? ಒರೆಸೋದು. ಅದು ಗ್ರೇಟ್. ಓಕೆ, ನಾವೆಲ್ಲ ಮದ್ದು ತಗೊಳ್ಳೋದು, ನೀವು ಒರೆಸೋದಾ? ಓಕೆ. ನೀವೆಂತ ಮಾಡ್ತೀರಿ ಶೀತ ಆದ್ರೆ? ಎಂತ ಮಾಡುದು? ಒರೆಸುದು, ಇಡೀ ಮುಖವಲ್ಲ ಒರೆಸುದು ರಪಕ. ಸೊ ಕಿಲಾಡಿ ಪುಟಾಣಿ ಒಂದು ಸಣ್ಣ ಬ್ರೇಕ್. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು.
ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ನಿಮ್ಗೆ ಯಾವ ಚಾಕ್ಲೇಟ್ ಇಷ್ಟ ತುಂಬಾ? ಇಷ್ಟ. ಡೈರಿ ಮಿಲ್ಕ್. ಡೈರಿ ಮಿಲ್ಕ್. ನಂಗೆ ರೆಡ್ ಇಷ್ಟ. ನಿಮ್ದು ಯಾವ್ದು ಮಾರ ಅದು? ರೆಡ್? ರೆಡ್ ಯಾವ್ದು ಅದು? ರೆಡ್ ಐಸ್ ಕ್ರೀಮ್ ಯಾವ್ದು? ಎಲ್ಲೋ. ರೆಡ್ ಅಂಡ್ ಎಲ್ಲೋ. ಓಕೆ ಓಕೆ, ಸೊ ಗ್ರೇಟ್. ಅಂಡ್ ಪದ್ಯ ಹೇಳ್ಬೇಕು ನಂಗೆ. ಪದ್ಯ ಹೇಳ್ತೀರಾ ಈಗ? ಯಾವ್ದು ಪದ್ಯ ಹೇಳ್ತೀರಾ? ಹರಿವರಸಲಂ. ಯಾವುದು? ಹರಿವರಸಲಂ. ಹೌದಾ? ಓಕೆ ಓಕೆ, ಅದು ಹೇಳ್ಬೇಕು ಈಗ. ಗಟ್ಟಿ ಹೇಳ್ಬೇಕು ಆಯ್ತಾ? ಎಷ್ಟು ಗಟ್ಟಿ ಹೇಳ್ತೀರಾ? 2 ಎಲ್ಲ 2. ಓಕೆ ಆಗ್ಲಿ. ಸೊ ಈಗ ನಮ್ಮ ಒಳಗೆ ಜೋಕಾಲಿ ಕಟ್ಟಿದ. ನಿಮ್ಮ ಮನೆ ಒಳಗೆಯಾ? ಓಕೆ ಓಕೆ, ಜೋಕಾಲಿ ಕಟ್ಟಿದ್ದೀರಾ? ನಂದು ಹೊಸ ಸೈಕಲ್. ಸೈಕಲ್? ಅಲ್ಲ, ಸೈಕಲ್ ಉಂಟು ಮಾರ. ಹೌದಾ? ನಿಮ್ದೆಂತ ಉಂಟು ಮಾರ? ನೀವಾದ್ರೆ ಹೇಳಿ, ನಿಮ್ದೆಂತ ಉಂಟು? ಬೈಕ್ ಉಂಟಾ? ಮತ್ತೆ ಯಾವ್ದುಂಟು? ನಂದು ಗ್ರೀನ್ ಸೈಕಲ್. ನಿಮ್ದು ಗ್ರೀನ್, ಯೆಲ್ಲೋ, ರೆಡ್ ಇದೇ ಅಲ್ಲ? ಓಕೆ ಆಗ್ಲಿ. ಈಗ ಒಂದು ಪದ್ಯ ಹೇಳ್ಬೇಕು ಆಯ್ತಾ? ರೆಡಿ? 1 2 3 ಸ್ಟಾರ್ಟ್. ಹರಿವರಾಸನಂ ವಿಶ್ವಮೋದನಂ ಹರಿದ ಈಶ್ವರಂ ಆರಾಧ್ಯ ಪಾದಕಂ ಹರಿಗಮರ್ದನಂ ನಿತ್ಯಮರ್ದನಂ ಹರಿಗಾತಜಂ ದೇವಮಸ್ತರಿ. ಕ್ಲಾಪ್ಸ್ ಕೊಡ್ಲೆ ಮಾರ, ಕ್ಲಾಪ್ಸ್ ಕೊಡ್ಲೆ, ಕ್ಲಾಪ್ಸ್. ಓಕೆ, ಒಂದು ಇಂಚ ಇದು ಯಾಕೆ ಈಗ ಯಾವ್ದದ್ದು? ಈಗ ಇದು ಯಾಕೆ ಈಗ ಯಾವ್ದದ್ದು? ಇದು ಚಪ್ಪಲ್. ಚಪ್ಪಲ್ ಅದು ಗೊತ್ತುಂಟು, ಇದು ಚಪ್ಪಲ್ ಅಂತ. ಶೂಸ್ ಅಲ್ಲ. ಈಗ ಇನ್ನೊಂದು ಪದ್ಯ ಹೇಳ್ಬೇಕು ನಂಗೆ. ಒಂದಾಯ್ತು, ಈಗ ಇನ್ನೊಂದು ಪದ್ಯ ಯಾವ್ದು? ಪಿಕ್ಚರ್ ಇದು ಯಾವ್ದಾದ್ರು ಹೇಳ್ತೀರಾ? ಪಿಕ್ಚರ್ ಇದು ಯಾವ್ದಾದ್ರು? ಬೇರೆ ಯಾವ್ದೊಂದು ಪದ್ಯ ಯಾವ್ದುಂಟು? ಸ್ಟೋರಿ ಹೇಳ್ತೀರಾ ನೀವು? ಹೌದು ಮಾರ, ಗೊತ್ತಾಯ್ತು ನಂಗೆ. ಓಕೆ, ನೀವೀಗ ಒಂದು ಪದ್ಯ ಹೇಳ್ಬೇಕು ನಂಗೆ. ಪದ್ಯ ಅವ್ರಿಗೆ ಒಂದು ಪದ್ಯ ಹೇಳಿದಾರಲ್ಲ, ನೀವು ಒಂದು ಪದ್ಯ ಹೇಳ್ಬೇಕು. ರೆಡಿ? 1 2 3 ಸ್ಟಾರ್ಟ್. ಒಂದೇ ಅದೇಳಿ ಒಂದೇ ಮಾತರಮ್ಮ ಹೇಳಿ. ವಂದೇ ಮಾತರಂ. ಕರೆಕ್ಟ್. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ಶೀತ ಭಯಂಕರ ಆಗಿದೆ. ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಸುಪ್ರಜೋತ್ಸ್ನ ಪುಲಕಿತಯಾಮಿನಿ ಪುಲ್ಲಕುಸಮಿತ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಆಯ್ತಾ? ಸೂಪರ್. ಒಂದು ಕ್ಲಾಪ್ಸ್ ಕೊಡಿ ಮಾರ್ರೆ, ಭಯಂಕರ ಆಗಿದೆ. ಯಾರು ಕಲ್ಸಿದ್ ನಿಮ್ಗೆ? ಅಮ್ಮವಾ? ಓಕೆ. ಅದಕ್ಕೆ ಮಿಡ್ಲಲ್ಲೆಲ್ಲ ಸ್ವಲ್ಪ ಶೀತ ಆಗಿದೆ ಅಲ್ಲ? ಅಲ್ಲ, ಒಂದೇ ಮಾತಾಡ ಟೀಚರ್ ಹೇಳಿಸ್ಕೊತಿದ್ರು. ಅದೇ ಅದು ಅವ್ರಿಗೆ ಗೊತ್ತಿಲ್ಲ ಮಾರ್ರೆ. ಅಮ್ಮ ಅಲ್ಲ ಮಾರ್ರೆ, ಟೀಚರ್ ಹೇಳಿಕೊಟ್ಟದಲ್ಲ, ಅವ್ರಿಗೆ ಗೊತ್ತುಂಟು. ನಿಮ್ಗೆ ಒಂದೇ ಮಾತ್ರ ಗೊತ್ತುಂಟಾ? ಟೀಚರ್ ಎಲ್ಲಿದ್ದು? ಟೀಚರ್ ಹೇಳಿಲ್ವಾ? ಹೇಳಿದ. ಒಂದೇ ಮಾತ್ರ ನೀವು ಹೇಳಿ. ನಂಗೆ ಈಗ ಕತೆ ಹೇಳ್ಬೇಕು, ಇಲ್ದಿದ್ರೆ ಇವ್ರು ಒಂದು ಪದ್ಯ ಹೇಳ್ತಾರೆ ಈಗ. ಆಯ್ತಾ? ಒಂದು ಪದ್ಯ ಹೇಳಿ. ರೆಡಿ? ಒಂದು ಕತೆ ಹೇಳಿ ಮಾರ್ರೆ, ಮನೆದಾದ್ರೂ ಓಕೆ. ಆಯ್ತಾ? ಒಂದು. ರೆಡಿ ಸ್ಟಾರ್ಟ್. ಅದೇ ಓ ಪದ್ಯ ಬರಿದೆ. ಗಟ್ಟಿ ಬರೋಡು ಎಂಕ್ ಚೂರೇ ಚೂರ್ಕೇನು ಜಿ ಅವೇ. ರೆಡಿ? 1 2 ಗಟ್ಟಿ ಬರೋಡು, ಗಟ್ಟಿ ಹೇಳ್ಬೇಕಲ್ಲ ಇವರು. ರೆಡಿ? 1 2 3 ಸ್ಟಾರ್ಟ್. ರಾಮ ರಾಮ ಜಯ ರಾಮ 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 ದಶರಥ ನಂದ ರಾಮ 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 अपन मंतव राम नाम पशुपति वंदिता राम राम राम. Yes.
ಮಗ ಆಮೇಲೆ ಪಾಡು ಆಯ್ತಾ ಇಲ್ಲ ಸಾಕಾಗ್ಬಿಡೋದತಿ. ಓಕೆ ಥ್ಯಾಂಕ್ಸ್ ಸೂಪರ್ ಸೂಪರ್. ಇರ ಪದ್ಯ ಏರ್ ಕಲ್ಪಾತೀನಿ ಈಗ. ಅಮ್ಮನೇ ಅವೇ ನಡು ನಡು ಅಮ್ಮ ಅಮ್ಮ ಹೆಂಗ್ ಗೊತ್ತು ಅಮ್ಮ ಇದಾರ ಅದೇ. ಓಕೆ ಓಕೆ ಗ್ರೇಟ್. ಒಂದು ಸ್ಟೋರಿ ಹೇಳಿ ನನಗೆ ಈ ಬಗ್ಗೆ ಸ್ಟೋರಿ ಬಂದು ಅವೇ ಒಂದು ಸ್ಟೋರಿ ಅವು ಮನೆ ಕಲ್ಪದಿರ್ತಲ್ಲ. ಎಂತ ಕಲಿಸಿದ್ರು ನಿಮ್ಗೆ ಸ್ಟೋರಿ? ಅಮ್ಮ ಕಲಿಸಿದ. ಯಾವ ಸ್ಟೋರಿ ಅದು? ಲಯನ್ ಅದ ಹೇಳಿ. ರೆಡಿ 1 2 3 ಸ್ಟಾರ್ಟ್. ಒಂದು ಊರಲ್ಲಿ ಗಟ್ಟಿ ಹೇಳ್ಬೇಕು. ಲಯನ್ ಮಲಗಿರ್ತದೆ. ಓಕೆ ಗಟ್ಟಿ ಗಟ್ಟಿ ಗಟ್ಟಿ. ಒಂದು ಊರಲ್ಲಿ ಓಕೆ ಒಂದು ಊರಲ್ಲಿ ಲಯನ್ ಮಲಗಿತ್ತು. ಓಕೆ ನೆಕ್ಸ್ಟ್. ಅಮ್ಮ ಹೇಳಿದಲ್ಲ ಯಾವ್ದು ಕತೆ? ಅಮ್ಮ ಹೇಳಿದ್ದು ಲಯನ್ ಇದಲ್ಲ. ಓಕೆ ಓಕೆ ನಂಗೆ ಈಗ ಕೇಳ್ಬೇಕೀಗ. ಅಮ್ಮ ಸ್ಟೋರಿ ಹೇಳಿದಲ್ಲ. ಸ್ಟೋರಿ ಅಲ್ಲ ಅದು ಸ್ಟೋರಿ ಅಲ್ಲ. ಓಕೆ ಹೇಳಿ. ರೆಡಿ 1 2 3 ಸ್ಟಾರ್ಟ್. ಒಂದು ಊರಲ್ಲಿ ಲಯನ್ ಮಲಗಿರ್ತದೆ. ಓಕೆ ಎಬ್ಬಿಸ್ಲಿಕ್ಕೆ ಯಾರು ಇಲ್ಲ ಅಲ್ಲಿ ಅಲ್ಲ. ಓಕೆ ಲಯನ್ ಮಲಗಿದೆ. ಮತ್ತೆ ನೆಕ್ಸ್ಟ್ ಮೌಸ್ ಬಂದು ಕುಣಿತದೆ. ಯಾವುದು? ಮೌಸ್. ಓ ದೇವರೇ ಯಾವ್ದು ಮಾರದು? ಮೌಸ್ ಬಂದು ಕುಣಿತದೆ. ಓಕೆ ಅದಾದ್ಮೇಲೆ ಅಷ್ಟೇ ಭಯಂಕರ ಮಾರ್ರೆ ನಿಮ್ದು. ಲಯನ್ ಇದು ಸ್ಟೋರಿ. ಲಯನ್ ಮಲಗಿದೆ, ಮೌಸ್ ಅಲ್ಲಿ ಬಂದು ಕುಣಿತದೆ. ಮತ್ತೆ ಎಂತಾಯ್ತು ಮೌಸಿಗೆ? ಎಂತಾಯ್ತು? ಕಚ್ಚಿದ ಯಾರಿಗೆ? ಲಯನಿಗೆ. ಹೌದಾ? ಒಂದು ಮಾಡು, ಅವ್ರ ಹತ್ರ ಸ್ಟೋರಿ ಕೇಳುವ. ಅದಾದ್ಮೇಲೆ ನೀವು ನಂಗೆ ಸ್ಟೋರಿ ಹೇಳ್ಬೇಕು ಆಯ್ತಾ? ಓಕೆ ರೆಡಿ. ಇದೊಂದು ಸ್ಟೋರಿ ಬಂದಿದೆ. ಓ ದ್ಯಾವ ನೀವೇ ಹೇಳಿದ್ದು ಮಾರ ಸ್ಟೋರಿ ಬರ್ತದಂತ. ಒಂದು ಹೇಳಿ ಸ್ಟೋರಿ ಈಗ ಪ್ಲೀಸ್ ಮಾರ. ಒಂದು ಸ್ಟೋರಿ, ಒಂದು ಕತೆ ಯಾರು ಹೇಳಿದ್ ನಿಮ್ಗೆ ಕತೆ? ನಂಗೆ ಗೊತ್ತುಂಟು ನಿಮ್ಗೆ ಗೊತ್ತುಂಟು ಅಂತ. ಹೀರೋ ಸ್ಟೋರಿ ಬಂದ್ಪಾರೆ. ಫ್ರಾಗ್ ರೇಸಾ? ಇಲ್ಲಿ ಮಾಡುದು ಮಾರ ರೇಸ್? ಇಲ್ಲಿ ಆಗುದಿಲ್ಲ, ಬಾರಿ ಕಷ್ಟ ಉಂಟು. ಫ್ರಾಗ್ ರೇಸ್ ಅಲ್ಲಿ ಎಲ್ಲಿ ಶಾಲೆ ಹೋಗಿ ಮಾಡುದಾ? ಓಕೆ ಓಕೆ. ನೀವೀಗ ಸ್ಟೋರಿ ಇಲ್ಲ ನಂಗೆ. ಹಾಗಾದ್ರೆ ನೀವು ಹೇಳ್ತೀರಾ ಸ್ಟೋರಿ? ಅವ್ರು ಹೇಳ್ತೀರಾ? ಒಂದು ಸ್ಟೋರಿ ಬನ್ನಿ ಪ್ಲೀಸ್ 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 ಪ್ಲೀಸ್. ಒಂದು ಸ್ಟೋರಿ ರೆಡಿ? ಯಾರು ಅವಳು ಹೇಳ್ತಾರಾ? ಅವ್ರ ಹತ್ರ ಕೇಳಿ ಸ್ಟೋರಿ ಹೇಳಿ ಪ್ಲೀಸ್ ಅಂತ ಹೇಳಿ. ಒಂದು ಸ್ಟೋರಿ ಹೇಳ. ಕೇಳಿ ಮತ್ತೊಮ್ಮೆ ಕೇಳಿ. ಸ್ಟೋರಿ ಹೇಳೋದು ಸುಸ್ಮಿತಾ ಕೇಳಿ. ಸ್ಟೋರಿ ಹೇಳ ಮಾರ. ಮತ್ತೆ ಕೇಳಿ 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 ಕೇಳಿ. ಯಾರು? ಇವ್ರ ಹತ್ರ ಕೇಳಿ ಬರ್ತದಂತ ಸ್ಟೋರಿ. ಬರ್ತದಾ? ಇಲ್ಲ ಅಲ್ಲ? ಓಕೆ. ಸ್ಟೋರಿ ಎಲ್ಲ ಹೇಳ್ತೀರಂತ ನೀವು? ಹೌದಾ? ಎಂತ ಸ್ಟೋರಿ ಹೇಳ್ತೀರಿ ನೀವು? ಕಾಗೆ ಸ್ಟೋರಿ? ಯಾವ್ದು ಮಾರದು ಕಾಗೆ ಸ್ಟೋರಿ ಹೇಳ್ತೀರಾ ನಂಗೆ? ನಿಮ್ದು ಲಯನ್ ಅಲ್ಲ. ಇವ್ರದ್ದು ಸ್ಟೋರಿ ಆದ್ಮೇಲೆ ನಿಮ್ಮ ಹತ್ರ ಕೇಳ್ತೇನೆ ನಾನು. ನಿಮ್ದಾದ್ಮೇಲೆ ನಿಮ್ಮ ಹತ್ರ ಕೇಳ್ತೇನೆ. ನೀವ್ ಯಾವ್ದು ಸ್ಟೋರಿ? ಇಲ್ಲಿ ಕಾಗೆ, ಇಲ್ಲಿ ಲಯನ್, ನಿಮ್ದು ಯಾವ್ದು? ನಾಯ ಯಾವ್ದು? ಓ ಹುಚ್ಚದ ಬರ. ನೀವು ಯಾವ್ದು ಹೇಳ್ತೀರಾ? ಅವಳದ್ದು ಪುಚ್ಚ. ಓಕೆ ಓಕೆ ಅವಳದ್ದು ಪುಚ್ಚೆ. ಓಕೆ ಈ ರೀತಿ ಬರ್ರಿ. ಓಕೆ ರೆಡಿ ಅಲ್ಲ? ಯಾವ್ದ್ರದ್ದು? ಕಾಗೆದ್ದು. ಓಕೆ ರೆಡಿ 1 2 3 ಸ್ಟಾರ್ಟ್. ಓಕೆ ಅದಕ್ಕೆ ತುಂಬಾ ಬಾಯಾರಿಕೆ ಆಗ್ತಿತ್ತು. ಮಡಿಕೆಯಲ್ಲಿ ನೀರಿತ್ತು. ಅದರಲ್ಲಿ ತುಂಬಾ ಇರ್ಲಿಲ್ಲ, ಕಳಗಿತ್ತು. ಕರೆಕ್ಟ್. ಅಂದ್ರೆ ಕಲ್ಲಾಕಿತ್ತು. ಯಾವ ಕಲ್ಲು? ಬಾರ್ಡ್ರಸ್ ಕಲ್ಲು, ಜಲ್ಲಿ ಕಲ್ಲೆಲ್ಲ ಅಲ್ಲ? ಕಲ್ಲಾಕಿತ್ತು. ಕುಡ್ದು ಫುಲ್ ಹೋಯ್ತು. ಹೌದಾ? ಯಾವ ಕ್ಲಾಪ್ ಕೊಡಿ ಅವರಿಗೆ, ಕ್ಲಾಪ್ ಕೊಡಿ. ನಂಗೆ ಮತ್ತೊಮ್ಮೆ ಹೇಳುವುದೇ ಅದು. ಚಾಕ್ಲೇಟ್ ಎಲ್ಲಿ ಇದ್ದೀರಿ ಮಾರ? ಮಂಜೋಲ್ ಕಲರ್, ರೆಡ್ ಕಲರ್ ಅಂತ. ಓಕೆ ಕುಡೊಂದ್ಸತಿ ಬಲ್ಲ, ಕುಡೊಂದ್ಸತಿ. 2 1 2. ಈಗ ಇನ್ನೊಂದು ಕಾಗೆ ಸ್ಟೋರಿ ಒಳ್ಳೇದು. ಎಂತ ಮಾರ ಒಮ್ಮೆ ಹೇಳಿದ್ವಿ ಬರಲ್ಲ ಅಂತೆ. ಅದೇ ಒಂದೇ ಸತಿ ಅದನ್ನೇ ಮತ್ತೊಮ್ಮೆ ಹೇಳಿ ಆಯ್ತಾ? ಒಂದು ಊರಲ್ಲಿ ರೆಡಿ ಸ್ಟಾರ್ಟ್.
ಒಂದು ಕಾಗೆ ಇತ್ತು. ಹಾ ಅದು ಹಾ ಅದಕ್ಕೆ ತುಂಬಾ ಬಾಯಾರಿಕೆ ಆಗ್ತಿತ್ತು. ಹಾ 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 ಅದಕ್ಕೆ ಕೆಳಗೆ ಮಡಿಕೆ ನೀರಿತ್ತು ಕೆಳಗೆ. ಯಾರಿಟ್ಟದದು ಮಡಿಕೆಯಲ್ಲಿ? ಯಾರಿಟ್ಟದಲ್ಲಿ? ಕಾಗೆನೆ. ಕಾಗೆನೆ ಮಡಿಕೆ ತಗೊಂಡೋಗಿ ಇಟ್ಟದ್ದು. ಓಕೆ ಆಯ್ತು, ಮತ್ತೆ? ಅದಕ್ಕೆ ತುಂಬಾ ಬಾಯಾರಿಕೆ ಆಗಿತ್ತು. ಅದು ನಿಮ್ಗೆ ಯಾಕೆ ಗೊತ್ತಾಯ್ತು? ಕೆಳಗಿತ್ತು ನೀರು. ನಿಮ್ಗೆ ಯಾಕೆ ಗೊತ್ತಾಯ್ತು ಅದು? ಅಮ್ಮ ಅಮ್ಮ ಹೇಳಿದ್ದು ಮಾರ. ಓಕೆ 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 ಮತ್ತೆ ಮತ್ತೆ ಎಂತಾಯ್ತು? ತುಂಬಾ ಬಾಯಾರಿಕೆ ಆಗಿತ್ತು. ಹಾ, ಹಾ, ಹಾ. ನಾನು ನಿನ್ನೆ ಚೋಚಿ ಮಾಡಿದೆ. ಯಾವ್ದು ಯಾವ್ದು ಜ್ವರ ನಿನ್ನೆ ಹಾ. ಚಚ್ಚಿ ಮಾಡಿದ. ಯಾವ್ದು ಯಾವ್ದು ಸಜ್ಜಿಗೆ ಮಾಡಿದ ನೀವು? ಅಲ್ಲ, ಮತ್ತೆ? ನೀರ್ ಹಾಕಿತ್ತು. ನೀರ್ ಹಾಕಿದೆ ಎಂತಕ್ಕೆ? ಮತ್ತೆ ಚೋಚಿ ಮಾಡುವಾಗ ಜ್ವರ ಬಂದಿದ್ದು ಇಲ್ಲಿ ಹಾಕಿದ್ದು. ಓಕೆ ಓಕೆ. ಚೋಚಿ ಮಾಡುವಾಗ ಇಲ್ಲಿ ಜ್ವರ ಬಂದಿತ್ತಲ್ಲ, ಇಲ್ಲಿ ಬರುದು ನಿಮ್ಗೆ ಜ್ವರ? ಮತ್ತೆ ಚಚ್ಚಿ ಮಾಡಿದ್ದು. ಚಚ್ಚಿದು? ಓ ದ್ಯಾವರ, ಎಂತ ಎಕ್ಕಲೆ ಕಚ್ಚಿ. ಇದು ಇದು ಇಲ್ಲಿ ಮಾತ್ರ ಜ್ವರ ಮಾತ್ರ ಅಲ್ಲ, ಮತ್ತೆ ಬೇರೆ ಎಲ್ಲಿಲ್ಲ ಅಲ್ಲ? ಓಕೆ, ಇವ್ರದ್ದು ಸ್ಟೋರಿ ಸೂಪರ್ ಮಾರೆ. ನೀವೀಗ ಒಂದು ಸ್ಟೋರಿ ಹೇಳ್ಬೇಕು. ರೆಡಿ? 1 2 3 ಸ್ಟಾರ್ಟ್. ಬಿಡುಗರಲ್ಲಿ ಗಟ್ಟಿ ಗಟ್ಟಿ ಗಟ್ಟಿ. ಮಲಗಿತ್ತದೆ. ಹಾ ಹಾ ಮೌಸ್ ಬಂದು ಹಾ. ಕುಣಿತದೆ. ಓಕೆ, ಮೌಸ್ ಬಂದು ಕುಣಿತದೆ. ಓಕೆ, ಇದು ಪಿಲಿಯಸ. ಹಾ ಓಕೆ, ಮತ್ತೆ ಮತ್ತೆ ಎಂತಾಯ್ತು? ಅಷ್ಟೇ ಹೇಳಿದ? ದೇವರ, ಇದು ಯಾವ ಸ್ಟೋರಿ ಅಂತ ಗೊತ್ತಾಗ್ತಿಲ್ಲ ನಂಗೆ. ಆಗ್ಲೂ ಅಲ್ಲೇ ನಿಲ್ಸಿದ್ ನೀವು, ಈಗ್ಲೂ ಇಲ್ಲೇ ನಿಲ್ಸಿದ್ ಅಲ್ವಾ? ಓಕೆ, ಒಂದೂರಲ್ಲಿ ಲಯನ್ ಇತ್ತು ಆಯ್ತಾ? ಒಂದೂರಲ್ಲಿ ಲಯನ್ ಇತ್ತು, ಮತ್ತೆ ಮೌಸ್ ಬಂತು. ಮೌಸ್ ಯಾಕೆ ಬಂತು? ಯಾಕೆ ಬಂತು ಮೌಸ್? ಮೌಸ್ ಯಾಕೆ ಬಂತು? ಮೌಸು ಯಾಕೆ ಬಂತು? ಯಾಕೆ ಡ್ಯಾನ್ಸ್ ಮಾಡ್ತು? ಹಾ, ಸಿಟ್ಟು ಬರ್ತದೆ. ಸಿಟ್ಟು ಬರ್ತದಾ? ಓಕೆ, ಯಾರಿಗೆ? ನಿಮ್ಗೆ ಸಿಟ್ಟು ಬರೋದು? ಯಾವ್ದಕ್ಕೆ ಸಿಟ್ಟು ಬರೋದು? ಲಯನಿಗೆ. ಲಯನಿಗ? ಓಕೆ, ಸಿಟ್ಟು ಬಂದ್ಮೇಲೆ ಎಂತ ಮಾಡ್ತದೆ ಮೌಸಿಗೆ? ಮೌಸಿಗೆ ಎಂತ ಮಾಡ್ತದೆ? ಕಸ್ತದೆ. ಯಾವ್ದು ಕಚ್ಚುದು? ಇದು ಓ, ಹೀಗೆ ಹೀಗೆ ಇಟ್ಕೊಂಡು ಇದು ಬಾಕ್ಸಿಂಗ್ ಮಾಡುದು ಅಲ್ಲ? ಹಾ ಹಾ, ಮತ್ತೆ ಮತ್ತೆ ಎಂತ ಮಾಡುದು? ಮತ್ತೆ ಎಂತ ಆಯ್ತು? ಫೈಟಿಂಗ್ ಎಲ್ಲ ಆಯ್ತು, ಅದಾದ್ಮೇಲೆ ಎಂತ ಆಯ್ತು? ಯಾರು ವಿನ್ ಆದದ್ದು ಅದ್ರಲ್ಲಿ? ಮೌಸಾ? ಆಯ್ತು, ಇವರು ವಿನ್ ಆದದ್ದು ಸುಷ್ಮಿತಾ. ಸುಷ್ಮಿತಾ ಯಾವಾಗ ಬಂದದಲ್ಲಿ? ನಿನ್ನೆ ನಮ್ಮ ಪೊಲೀಸ್ ಮಾಡಿ ಡ್ಯಾನ್ಸ್ ಟೈಗರ್. ಹೌದಾ? ಸೆಕೆಂಡ್ ಕೊಟ್ಟಿದ್ದೆ. ಯಾವ್ದು ಸೆಕೆಂಡ್ ಕೊಟ್ಟು? ಗೊಂಬೆ ಅಣ್ಣ, ಗೊಂಬೆ ಸೆಕೆಂಡ್ ಕೊಟ್ಟಿದ್ದೆ. ನೀನು ಹೋಗಿದ್ದು. ಹೌದಾ? ಓಕೆ ಓಕೆ. ನೀವು ಪಿಲಿಯಸ ಡ್ಯಾನ್ಸ್ ಮಾಡಿದ್ದ? ಟೈಗರ್ ಉಂಟು. ಟೈಗರ್ ಉಂಟಾ? ನೀವೆಂತ ಹೇಗೆ ಡ್ಯಾನ್ಸ್ ಮಾಡಿದ್ದು ಅದರಲ್ಲಿ? ಹೇಗೆ ಡ್ಯಾನ್ಸ್ ಮಾಡೋದು? ಸ್ಟೆಪ್ ಹೇಗೆ? ಸ್ಟೆಪ್ ಹೇಗೆ? ಹೇಗೆ? ಹಾ ಹಾ, ಪಿಲಿಯಸ ಹೀಗೆ. ಹಾ ಹಾಗೆ ಮಾಡಿ, ಅದು ಒಮ್ಮೆ ಮಾಡಿ 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 ಪಿಲಿಯಸ ಮಾಡಿ. ರೆಡಿ? ಹಾ, ಇದು ಮಾಡಿ. ಹೀಗೆ ಮಾಡ. ಹಾ, ಮತ್ತೆ ಮತ್ತೆ ಕಾಲು ಎಂತ ಮಾಡ್ಬೇಕು? ಯಾರಿಗೆ ತುಳಿಯುವುದು? ಇದ್ದವರಿಗೆ? ಯಾರಿಗೆಲ್ಲ ತುಳಿಯುದು. ಮತ್ತೆ ಯಾರಿಗೆ? ಪೊಲೀಸಿಗೆ ತುಳಿಯುದು. ಓ ಪಿಲಿಯಸ. ಓ ಸಾರಿ, ಪಿಲಿಯಸ ಅಲ್ಲ. ಮತ್ತೆ ಮತ್ತೆ ಡ್ಯಾನ್ಸ್ ಎಲ್ಲ ಆಯ್ತು, ಮತ್ತೆ ಎಂತ ಆಯ್ತು? ನಿಮ್ ಜೊತೆ ಯಾರಿದ್ರು ಡ್ಯಾನ್ಸಿಗೆ? ಅಪ್ಪ ಇದ್ರಾ? ಅಪ್ಪ ಕೂಡ ಪಿಲಿವೇಷ ಮಾಡ್ತಾರಾ? ಅವ್ರು ಪಿಲಿವೇಷ ಕುಡಿತಾರಲ್ಲ ಮರೆ ಕೆಲವೊಮ್ಮೆ. ಇಲ್ಲ, ನಾನು ಪುಲಿವೇಷ ಮಾಡ್ತೀನಿ. ಪುಲಿವೇಷ ಯಾವ್ದಾದ್ರು ಮರ್ರೆ? ಪುಲಿವೇಷ ಇವೆಲ್ಲ ನನ್ನ ಪುಲಿವೇಷ ಮಾಡ್ತಿಲ್ಲ. ಮಾಡ್ತಿಲ್ಲ? ನಿಮ್ದು ಭಯಂಕರ ಉಂಟು ನಿಮ್ದು. ಮಾಡಿದಾರಲ್ಲ? ಮಾಡಿದ್ದೀನಿ. ಹೌದು, ಜಾಸ್ತಿ ಮಾತಾಡ್ಬೇಡಿ, ಇಲ್ಲಿ ಕಟ್ಟಿ ಗಲಾಟೆ ಆಗ್ತದೆ. ನಾನು ಪುಲಿವೇಷ ಮಾಡಿ. ನೀವು ಪುಲಿವೇಷ, ನೀವು ಯಾವ್ದು ಮಾಡಿದ್ರಿ? ನಂಗೆ ಬರ್ತಲ್ಲ ಪುಲಿವೇಷ. ಪುಲಿವೇಷ ಬರ್ತದಲ್ಲ ಎಲ್ರಿಗೂ? ಇಲ್ಲಿ ಪುಲಿಯೇ ಇರ್ಲಿ. ಓಕೆ, ಸೊ ನಿಮ್ಗೆ ಎಂತ ಪುಲಿವೇಷ ಯಾವುದು? ಓ ಯಕ್ಷಗಾನ ಇರ್ನ? ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ
ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಓಕೆ ಓಕೆ, ಹೀರೋ ಸ್ಟೋರಿ ಬಂದ್ ಬರುತ್ತೆ. ಇದು ಆರು ಬಂಡರ್ ಒಂಜಿ ಲಯನ್ದ ಸ್ಟೋರಿ ಬಂಡರ್, ಆರು ಕಕ್ಕೆದ ಸ್ಟೋರಿ ಬಂಡರ್, ಈರು ಪುಚ್ಚದ ಸ್ಟೋರಿ ಬಂದ್ಬರ. ಓ ಬಂದ್ಬರ ಪಲ್ಲೆ. ರೆಡಿ? 1 2 3 ಸ್ಟಾರ್ಟ್. ಸ್ಟೋರಿ ಬನ್ಲಿ. ಓ ಸ್ಟೋರಿ ಬಂದ್ಬರ. ಓ ಪುಚ್ಚ ಪನ್ ಮಾರ್ರೆ. ಆರು ಪನ್ನೊಂದುಲ್ಲೇರು, ಆರು ಪನ್ನೊಂದು ಪುಚ್ಚ ಉಂಡಲ್ಲ ಪನ್ ಮಲ್ಲೇಜಿ. ಪುಚ್ಚೆ ತಿಕ್ಕಿಚಿಟ್ಟಲ್ಲ ಕುತ್ಕೆ ಉಂಡಲ್ಲ. ಓ ಓ ಬಲ್ಲೆ. ಓ ಓ ಓ ಓ ಓ ಟೀಚರ್ ಕಲ್ಪದಿನ ಒಂದು ಸ್ಟೋರಿ. ಓ ಬಲ್ಲೆ ಮೊರಣಿದ ನಿಜ ಇಲ್ಲದ ಓ ಸ್ಟೋರಿ, ಭೂತದ ಸ್ಟೋರಿ ಉಂಟೆ. ಭೂತದ ನಿಮಗೆ ಭೂತದ ಸ್ಟೋರಿ ಗೊತ್ತುಂಟಲ್ಲ? ಅಪ್ಪ ಮೊನ್ನೆ ಕಲಿಸ್ತಿದ್ರು, ಒಂದು ಭೂತದ ಸ್ಟೋರಿ ಹೇಳ್ತಿದ್ರು. ಗೊತ್ತಿಲ್ವಾ? ಭೂತ ಅಂದ್ರೆ ಹೆದರಿಕೆ ನಿಮ್ಗೆ? ನಿಮ್ಗೆ ನಿಮ್ಗೆ ಭೂತ ಸ್ಟೋರಿ ಗೊತ್ತುಂಟಾ? ಮೊನ್ನೆ ಒಂದು ಭೂತ ಸ್ಟೋರಿ ಹೇಳಿದ್ರಲ್ಲ ಮನೆಯಲ್ಲಿ. ಇಲ್ವಾ? ನಾನು ಹೇಳಿಲ್ಲ. ನೀವ್ ಹೇಳಿಲ್ವಾ? ಓಕೆ ಓಕೆ, ಆಯ್ತು. ನಿಮ್ದು ಯಾವ್ದು ಡ್ಯಾನ್ಸ್ ಈಗ? ಯಾವ್ದು ಡ್ಯಾನ್ಸ್? ಮೊನ್ನೆ ಸ್ಕೂಲ್ನಾಗ ಯಾವ್ದು ಡ್ಯಾನ್ಸ್ ಮಾಡಿದ್ದು? ಕೃಷ್ಣ. ಫಸ್ಟ್ ಸ್ಟೆಪ್ ಯಾವ್ದು ಹಾಕಿದ್ ನೀವು? ಫಸ್ಟ್ ಸ್ಟೆಪ್ ಹೇಗೆ? ನಂದು ಪೊಲೀಸ್ ಡ್ಯಾನ್ಸ್. ದೇವರ ಇರ್ನ ಪುಲಿಸ್ ಮಾರಿ. ಓ ಹೀಗೆ ಮಾಡಿದ್ದಲ್ಲ. ಇರ್ನ ಆಟ ಆತೆ. ನಿಂಟುದು ಪೊಲೀಸ್. ಯಾವ್ದು? ನಿಲ್ಲುದು ಪೊಲೀಸ್. ಯಸಿಕಾ ಪುಲಿಸ್ ನೀವು ಮಾಡ್ತೀರಾ? ನಾ ಮಾಡ್ತೀನಿ. ಅವಳು ಯಸಿಕಾ ಹೌದಾ? ಯಕ್ಷಗಾನ ಮಾಡಿದ್ದಾರೆ. ನನ್ನ ಫ್ರೆಂಡ್. ಯಾರು ಅವರಲ್ಲ? ಓಕೆ ಓಕೆ, ಇವ್ರು ನಿಮ್ಮ ಫ್ರೆಂಡ್ ಅಲ್ಲ? ಎಲ್ಲ ಫ್ರೆಂಡ್. ಯಾವ್ದು ನಿಮ್ದು ಫೇವರೇಟ್ ಫ್ರೂಟ್ಸ್? ನಂದು ಆಪಲ್ ಫೇವರೇಟ್. ಆಪಲ್ ಮಾರ. ಯಾವ್ದು ಆಪಲ್? ಯಾವ್ದು? ನಿಲ್ಲಿ ನಾನು ನಿಮ್ಮ ಚಪ್ಪಲ್ ಹೋಗ್ಲಿ, ತೊಂದ್ರೆ ಇಲ್ಲ, ನಾನು ತೆಸ್ಕೊಡ್ತೇನೆ ನಿಮ್ಗೆ. ಓಕೆ, ನಾನು ಇವ್ರ ಹತ್ರ ಪ್ರಶ್ನೆ ಕೇಳ್ತೇನೆ, ಅದಾದ್ಮೇಲೆ ನಿಮ್ಮ ಹತ್ರ ಕೇಳ್ತೇನೆ, ಆಯ್ತಾ? ಓಕೆ ಎಸ್. ನಿಮ್ಗೆ ಫೇವರೇಟ್ ಫ್ರೂಟ್ಸ್ ಯಾವ್ದು? ಮೋಸಂಬಿ. ಓಕೆ, ನೆಕ್ಸ್ಟ್? ನಂಗೆ ಸ್ಟ್ರಾಬೆರಿ. ಸಾಬೂನ್ ತಿಂತಿ. ಬಾಳೆಹಣ್ಣು. ಓಕೆ, ನೆಕ್ಸ್ಟ್? ಸಾಬೂನ್ ತಿಂತಿ. ನೀವು ಸಾಬೂನ್ ತಿಂತೀರಾ ಮಾರ? ಎಂತ ಸಾಬೂನ್ ತಿಂತೀರಾ? ಇರ್ಲಿ. ನಿಮ್ಗೆ ಬಾಳೆಹಣ್ಣು. ಮತ್ತೆ ನೆಕ್ಸ್ಟ್? ನಂಗೆ ಮ್ಯಾಂಗೋ. ಮ್ಯಾಂಗೋ. ನಿಮ್ಗೆ? ಆರೆಂಜ್ ಇಷ್ಟ. ಆಪಲ್. ಆಪಲ್. ನೆಕ್ಸ್ಟ್? ನಂಗೆ ಆಪಲ್ ಇಷ್ಟ. ಇವೆಲ್ಲ ಇಷ್ಟ ಇಲ್ಲ. ನೀವು ಇಷ್ಟ ಇಲ್ಲ, ನಿಮ್ಮ ಬಾಯಲ್ಲಿ ಈಗ ಬಂದದ್ದು ಅದು ಇಷ್ಟ ಇಲ್ಲ. ಓಕೆ, ಆಗ್ಲಿ. ನೀವು ಬಾಳೆಹಣ್ಣು ಇಷ್ಟ. ಮತ್ತೆ ನೆಕ್ಸ್ಟ್ ಯಾವುದು? ಮೋಸಂಬಿ. ಓಕೆ ಓಕೆ, ನೆಕ್ಸ್ಟ್? ನಂಗೆ ಆಪಲ್ ಇಷ್ಟ. ಓಕೆ, ಮತ್ತೆ ಸೌತೆ? ಸೌತೆ ಬೇಡವಾ? ತರಕಾರಿ ಯಾವ್ದು ಇಷ್ಟ ನಿಮ್ಗೆ? ತರಕಾರಿ? ನಂಗೆ ತರಕಾರಿ ಇಷ್ಟ ಇಲ್ಲ. ತರಕಾರಿ ಅಲ್ಲ ಮಾರ್ರೆ, ತರಕಾರಿ. ನಿಮ್ಗೆ ಈಗ ಒಟ್ಟಾರೆ ಕರ್ಕರಿ ಆಗ್ತಾ ಉಂಟಲ್ಲ? ಹೌದಾ? ನಿಮ್ಗೆ ಯಾವ್ದು ಇಷ್ಟ ತರಕಾರಿಯಲ್ಲಿ? ನಿಲ್ಲಿ, ನೀವು ಮಾತಾಡ್ಬೇಡಿ. ನಂಗೆ ನೀರುಳ್ಳಿ ಇಷ್ಟ. ನೀರುಳ್ಳಿ ಕಾಸ್ಟ್ಲಿ ಮಾರ್ರೆ, ಅದು ಹೇಗೆ ಕೊಡೋದು ನಿಮ್ಗೆ ನೀರುಳ್ಳಿ? ನಿಮ್ಗೆ ಯಾವ್ದು? ಮಂಡಲ್ ಇಡುದಾ? ಜ್ವರ ಎಲ್ಲ ಜಾಸ್ತಿ ಆಗ್ಬೇಕಂತವ? ಓಕೆ, ನಿಮ್ಗೆ ಎಂತ ತರಕಾರಿ ಇಷ್ಟ? ಸೌತೆಕಾಯಿ. ಮತ್ತೆ ಮೀನ್ ಸಾರು. ಆಯ್ತು, ಓಕೆ. ಈಗ ಸೌತೆಕಾಯಿ, ಬದನೆಕಾಯಿ, ಟೊಮೆಟೊ, ಈರುಳ್ಳಿ ಇಷ್ಟ ಇಲ್ವಾ? ಓಕೆ, ನಿಮ್ದಾಯ್ತು. ಈಗ ಫೇವ್ರೆಟ್ ಬರ್ಡ್ಸ್ ಯಾವ್ದು ನಿಮ್ಗೆ? ಪಿಕಾಕ. ಅದ್ರದ್ದು ಕಲರ್ ಯಾವ್ದು? ಕಲರ್ ನಮ್ಮ ಮನೆಯಲ್ಲಿ ಬೆಕ್ಕು ಮರಿ ಇಟ್ಟಿದೆ. ಓ ದೇವಾ, ಈಗ ಮನೆಯಲ್ಲಿ ಬೆಕ್ಕು ಮರಿ ಇಟ್ಟಿದೆಯಾ? ನನ್ನ ಇಷ್ಟು ದೊಡ್ಡದು ಗಾಜು. ಇಷ್ಟು ದೊಡ್ಡ. ಎಂತ? ಇಷ್ಟು ದೊಡ್ಡದು ಗಾಜು. ಹೌದಾ? ಇದು ಬೆಕ್ಕು ಎಷ್ಟು ಮರಿ ಇಟ್ಟಿದೆ? 3. ಎಂತ ಎಂತ ಹೆಸರು ಇಟ್ಟಿದ್ರಿ ನೀವು? ಬಿಲ್ಲಿ ಮತ್ತೆ ಬಿಲ್ಲಿ ಮತ್ತೆ ಕ್ಯಾಟ್. ಓಕೆ, ನಿಮ್ಗೆ ಯಾವ್ದು ಫ್ರೂಟ್ಸ್ ಇಷ್ಟ ಹೇಳಿ?
ಮ್ಯಾಂಗೋ ಮ್ಯಾಂಗೋ ಮತ್ತೆ ನೆಕ್ಸ್ಟ್ ಫ್ರೂಟ್ಸ್ ಯಾವುದು? ಆಪಲ್ ಆಪಲ್. ಓ ಆಪಲ್. ನೆಕ್ಸ್ಟ್ ಬಾಳೆಹಣ್ಣು ಬಾಳೆಹಣ್ಣು ಯಾವ್ದು? ಬ್ಯಾಲೆಹಣ್ಣು. ಓಕೆ ಆಗ್ಲಿ, ಬ್ಯಾಲೆಹಣ್ಣು. ಓಕೆ ನೆಕ್ಸ್ಟ್ ಯಾವ್ದು ಇಷ್ಟ? ಆರೆಂಜ್ ವಾರೆಂಜ. ಓಕೆ ನೆಕ್ಸ್ಟ್ ಮ್ಯಾಂಗೋ ಮ್ಯಾಂಗೋ. ಒಂದು ಸ್ಟ್ರಾಬೆರಿ. ಸ್ಟ್ರಾಬೆರಿ ತಿಂತಿಲ್ಲ. ತಿಂತಿಲ್ವಾ? ಓಕೆ. ಆಪಲ್ ಆಪಲ್ ತಿಂತೀರಾ ನೀವು? ಓಕೆ ಓಕೆ. ಫ್ರೂಟ್ಸ್ ಯಾವ್ದು ಇಷ್ಟ ನಿಮ್ಗೆ? ಆಪಲ್. ಓಕೆ ನೆಕ್ಸ್ಟ್ ಬನಾನಾ. ಮತ್ತೆ ನೆಕ್ಸ್ಟ್ ನಂಗೆ ಬನಾನಾ ಇಷ್ಟ. ಗ್ರೇಪ್ಸ್. ನಂಗೆ ಗ್ರೇಪ್ಸ್ ಇಷ್ಟ. ನಿಮ್ಗೆ ಯಾವ್ದು ಇಷ್ಟ ಇಲ್ಲ ಹೇಳಿ, ಅದೊಂದು ಹೇಳಿ ನಂಗೆ. ಆಯ್ತು ಮಾರ, ಆಯ್ತು. ಇವ್ರಿಗೆ ಇಷ್ಟ ಆಗೋದು ನಿಮ್ಗೆ ಇಷ್ಟ ಆಗೋದು. ಈಗ ನಿಮ್ಗೆ ಯಾವ್ದು ಇಷ್ಟ ಇಲ್ಲ ಹೇಳಿ, ಯಾವ್ದು ಇಷ್ಟ ಇಲ್ಲ ಹೇಳಿ. ಗ್ರಾಪ್ಸ್ ಯಾವ್ದು ಮಾರ? ಅದು ಗ್ರಾಪ್ಸ್. ಗ್ರೇಪ್ಸ್ ಆದ್ರೆ ಕೇಳಿದೆ ನಾನು. ಗ್ರಾಪ್ಸ್ ಯಾವ್ದು? ಬೇರೆ ಬೇರೆ ಅಲ್ಲ, ನಿಮ್ದು ಆಸ್ಟ್ರೇಲಿಯಾ ಮತ್ತೆ ಇಷ್ಟದೆ ಅಲ್ಲ. ಓಕೆ, ನಿಮ್ಗೆ ಗ್ರಾಪ್ಸ್ ಇಷ್ಟವಾ? ನಿಮ್ದು ಕೂಡ ಗ್ರಾಪ್ಸಿ. ನಂಗೆ ಆರೆಂಜ್ ಇಷ್ಟ. ನಿಮ್ಗೆ? ನಂಗೆ ಜ್ಯೂಸ್ ಇಷ್ಟ. ಜ್ಯೂಸ್. ನಿಮ್ಗೆ? ಐಸ್ ಕ್ರೀಮ್. ನಿಮ್ಗೆ? ನನಗೆ ಕಡ್ಲೆಟ್ ಇಷ್ಟ. ಕಡ್ಲೆಟ್ ಇಷ್ಟ. ನಿಮ್ಗೆ ಮೈದಾವಾ? ಈಗ ನಂಗೆ ಕಡ್ಲೆ ಇಷ್ಟ. ಕಡ್ಲೆಟ್ ಅವ್ರಿಗೆ ಇಷ್ಟ, ನಿಮ್ಗೆ ಮೈದಾವಾ? ಮತ್ತೆ ನಂದು ಚಟ್ಟಂಬತ್ತಿ. ನಿಮ್ದು ಚಟ್ಟಂಬ, ನಿಮ್ದು ಗೋಲಿ ಬಜಾವಾ? ಎಂತ ಕಾರಮ್ಮ ಮಾರ. ಅವ್ರು ಗೋಲಿ ಬಜಿ, ನೀವೆಂತ ತಿಂತೀರಿ? ನಾನು ಇಡ್ಲಿ ಮತ್ತೆ ಗೋಲಿ ಬಜ್ಜಿ. ಇಡ್ಲಿ ಮತ್ತೆ ಗೋಲಿ ಬಜಿ. ನಿಮ್ಗೆ ಅಂತ ಮಸಾಲೆ ದೋಸೆ ಆಗ್ಬೋದಾ? ಇರ್ಲಿ ಮಸಾಲೆ ದೋಸೆ. ನಿಮ್ಗೆ ಎಂತ ಬೇಕು ಮಾರ? ನಂಗೆ ಆಮ್ಲೆಟ್. ನಂಗೆ ಅಪ್ಪ ಬೇಕು. ಅಪ್ಪ ಬೇಕು. ಓಕೆ, ನಿಮ್ಗೆ ಅಮ್ಮ ಬೇಕು, ಅವರಿಗೆ ಅಜ್ಜ ಬೇಕು. ಸುನೀತಾ, ಯಾರು ಬಂದಿದ್ದಾರೆ ಮನೆಯಿಂದ? ನಿಮ್ಮ ಹೆಸರೇನು? ಎಸಿಕಾ. ಓಕೆ, ಇನ್ನು ಪುದರಿಂದ? ಎಸಿಕಾ. ಓಕೆ, ಯಾರು ಬಂದಿದ್ದಾರೆ ಮನೆಯಿಂದ? ಯಾರು ಬೈದಾರೆ? ಇಲ್ಲ ಹಿಡ್ದು ಯಾರು ಬೈದಾರೆ? ಅಮ್ಮ ಬೈದಾರಾ? ಅಮ್ಮನ ಪುದರ್ದದೆ. ಅಲಿಕ್ಕ ಮಲ್ಲಿಕ ಅಂದ. ಮಲ್ಲಿಕ ಎರಡು ಪಾತ್ರ ಇರುತ್ತೆ ಅಮ್ಮಡ. ಇರ್ ಬೋಕ್ರಿಯ ತಿಂಜಿ ನಂಗೆ ಗೊತ್ತಾವಡಿ ಹೆಂಗಿರುತ್ತೆ ಅವ ಅಮ್ಮಡ ಪಾತ್ರನೇ. ಓಕೆ ಅದಾ? ಓಕೆ, ನಮಸ್ತೆ. ನಮಸ್ತೆ. ಇರ್ನ ಪುದರೆಂಚ? ಮಲ್ಲಿಕ. ಓಕೆ, ಗ್ರೇಟ್. ಸೊ ಮೇರೆ ಇಲ್ಲ ಡೆಂಚ ಪನ್ಲೆ ಮಸ್ತ್ ಬೋಗ್ರಿ ಬೋಕ್ರಿ ನಾನೇ ಮುಲ್ಪ ಬೋಕ್ರಿ ಮೆಗ್ದಿಗ್ ಮಸ್ತ್ ಅನ್ನ ಅನ್ಪು ಅಂದೆ ನಾನು ಅನ್ಯಾಯ ಮಲ್ಪನು ಮೆಗ್ದಿಗೆ ತಟ್ಟದು ತಿರ್ತೆ ಬಾಡು ಚೆಕ್ ತಟ್ಟದು ತಿರ್ತೆ ಬಾಡ್ನದ ಹೇಗೆ ಬುಡ್ದುಡ್ ಪಿನ್ಕ ಅಂತ ಛೇ ಇರೇನೋರ ತಟ್ಟದು ತಿರ್ತೆ ಬಾಡು ಅಪ್ಪನವರ ಹಾ ಓಕೆ ಮೇರೆ ಶಾಲೆ ಡೆಂಚ ಬೋಕ್ರಿಯಾ ಹಾ ಮಸ್ತ್ ಬೋಕ್ರಿ ಅಂದ ದಾತೆ ತಿಂಡಿ ಇಷ್ಟ ಅಪ್ಪನ ಮೇರೆಗೆ ಅಲ್ಲಿಗೆ ದೋಸೆ ನೀರ್ ದೋಸೆ ದೋಸೆ ನೀರ್ ದೋಸೆ ಪುರ ಆತೆ ಓಕೆ ಸೊ ಮೇರೆ ಎಂಚ ಡ್ಯಾನ್ಸ್ ಪುರ ಬಾರಿ ಎಡ್ಡೆ ಮಲ್ಪೇರಿಗೆ ಹಾ ಯಕ್ಷಗಾನ ಡ್ಯಾನ್ಸ್ ಯಕ್ಷಗಾನ ಪುರ ಮಲ್ಪೇರು ಅತೆ ಓಕೆ ಸೊ ಪಾತೆರ್ನಂತೆ ಕಮ್ಮಿ ಅಂದದ ಇಲ್ಲಡ ಇಚ್ಚಿ ವಸ್ತು ಪಾತೆರು ಅಂದೆ ಇರು ಪನಿಷ್ಮೆಂಟ್ ಮೆನು ಕೊರ್ಪರ್ ಇಲ್ಲಡ ಹಾಕುವೆ ಹಾಕೋರೆ ಅಲ್ಲ ಚಿಕ್ಕ ಪೋಡಿಯೋಲ್ ಅಂದೆ ಹಾಕುವೆ ಇದು ಚಿಕ್ಕ ತೋಂದುಲ್ಲೇರ ಅಂದತೆ ದಾನೆ ಪಾತೆರು ಜರನ್ನದೆ ಇದು ಚಿಕ್ಕಡದ ದಾನ ಪರ ಇರ್ತೀನಿ ಪಾತೆರ್ದಿ ಜರತ್ತೆ ನಡ ದಾದಾನ ಪರ ಚಿಕ್ಕಡ ಚಿಕ್ಕಗ ಬಾರಿ ಪೋಡಿಯೋರು ಅದೇ ಓಕೆ ಓಕೆ ಚಿಕ್ಕಗ ಹಾಯ್ ಬನ್ಲಿ ಚಿಕ್ಕಗ ಹಾಯ್ ಬನ್ಲಿ ಹಾಯ್ ಬನ್ಲಿ ಮಾರ ಚಿಕ್ಕಗ ಹಾಯ್ ಬನ್ಲಿ ಹಾಯ್ ಹಾಯ್ ನೀರು ಎಂಜಿನ ಮಲ್ಪರ ಮಾರ ಇಂಚ ಹಾ ಓಕೆ ಸೊ ಫ್ಯೂಚರ್ ದಾದಾವಡ್ ಮೇರೆ ಟೀಚರ್ ಆಪೇರ ಡಾಕ್ಟರ್ ಆಪೇರ ಇಂಜಿನಿಯರ್ ಆಪೇರ ಇಂಚ ಡಾಕ್ಟರ್ ಡಾಕ್ಟರ್ ಇರು ದಾದಾ ಪರ ಫ್ಯೂಚರ್ ಇರು ಡಾಕ್ಟರ್ ಹೋಯ್ತ ಡಾಕ್ಟರ್ ಆಪರ ಹೆಂಗ್ ಗೊತ್ತು ಹೋಯ್ತ ನೋಡಾನೆ ಕೂಲಿದ ಡಾಕ್ಟರ್ ಆಪರ್ ಇರು ದೇಪಣ್ಣ ಕಾಲಿ ತಿಳ್ತಂದೆ ಉಪ್ನತೀರ ಐಕ್ ಬನ್ನಿ ಓಕೆ ಸೊ ಚಾಕ್ಲೇಟ್ ಅಂತ ಜಾಸ್ತಿ ತಿನ್ಪೇರಿ ಅದೇ ಓಕೆ ಎಸ್ ಸೊ ಇರ್ನ ಆಸೆ ಇಂಚ ಡಾಕ್ಟರ್ ಆವಡ್ ಓಕೆ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆಲ್ಕಮ್ ಎಸ್ ಶಿವರಾಜ್ ಕುಮಾರ್ ಓ ಪ್ರಣವ್ ಅಲ್ಲ ನಂಗೆ ನೆನಪು ಓದೋದು ಅಲ್ಲ ನಂಗೆ ಹೇಗೆ ನೆನಪು ಓದೋದು ಸುಸ್ಮಿತಾ ಅಲ್ಲ ಇವ್ರು ನಂದ ಹೆಸರೇನು ನಂದ ಹೆಸರೇನು ನಂದ ಹೆಸರೇನು ಸುರೇಶವಾ ಅಲ್ಲ ಅಲ್ಲ ಓಕೆ ಓಕೆ
ಹೌದು. ಯಾರು ಬಂದಿದ್ದಾರೆ ಮನೆಯಿಂದ? ಅಮ್ಮ ಅಮ್ಮ ಮತ್ತೆ ಅಪ್ಪ ಅಪ್ಪ ಬಂದಿದ್ದಾರಾ? ಓಕೆ. ಅಮ್ಮನ ಹೆಸರೇನು? ರಜತ ರಜತ. ಓಕೆ. ಸೊ ಅಪ್ಪನ ಹೆಸರೇನು? ಪಾಕರತ್ತಿಲ್ಲ ಯಾವ್ದು 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 ಯಾವ್ದು? ನಿಲ್ಲಿ ನಿಲ್ಲಿ. ಒಳ್ಳೆ. ಈಗ ಅಮ್ಮನ ಹೆಸರೇನು? ರಜತ ಪ್ರಜಾತ. ಸುಧಾಚ ಮಾರ್ರೆ. ಸುಧಾಚ ಆಯ್ತು. ಪ್ರಜಾತ. ಸುದತ್ತ ಅಪ್ಪನ ಹೆಸರೇನು? ಅಪ್ಪನಿ ಸರ್ ಪಾಕರತ್ತಿಲ್ಲ ಆಯ್ತಾಯ್ತಾಯ್ತು. ಅಮ್ಮನಿ ಸರ್ ಸುದತ್ತ ಆಯ್ತಾಯ್ತು. ಅಪ್ಪನ ಹೆಸರು ರಜ ಪಾಕರತ್ತಿ ಅಮ್ಮನಿ ಸರ್ ಗೊತ್ತಾಯ್ತು. ನಾನು ಅವ್ರ ಹತ್ರ ಮಾತಾಡ್ತೇನೆ ಆಯ್ತಾ. ನಾನು ಹೇಳ್ಬೇಕಾದ್ರೆ ಬರಕಾಚಾರ ಯಾವ್ದು ಹೆಸರು? ಪಾಕರತ್ತಿ. ಆಯ್ತಾಯ್ತು. ಓಕೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಇರ್ನ ಪುದರ್ ಬನ್ನಿ. ಪ್ರಭಾಕರ್ ಆಚಾರ್ಯ ಮಾರ ಹೇಳಿ. ಪ್ರಭಾಕರ್ ಆಚಾರ್ಯ. ಬಾ ಹೇಳಿ. ಗೊತ್ತಿಲ್ಲ ನಮ್ಗೆ ಇದೆ ಸಾಕು ಮಾರ. ಓಕೆ ಗ್ರೇಟ್. ಅಂಡ್ ಸರ್ ಮೇರೆ ಇಲ್ಲ ಎಂಚ ಇಲ್ಲ ಭಯಂಕರ ಪೋಕ್ರಿ ಭಯಂಕರ ಪೋಕ್ರಿ ದಾನೆ ಭಯಂಕರ ಪೋಕ್ರಿ ಬಂಡೆ ಎಂಚ ಈರ್ ಪೋಕ್ರಿ ಇಲ್ಲರ ಎಂಚ ಎಲ್ಲ ಎಲ್ಲಿ ಪನ ಇತ್ತೆಗೆ ಪುಲಿವೇಶದ ಒಂಜಿ ಭಯಂಕರ ಉಂಡು ಅವು ನಮ್ಮನ ಉಳಿದವರು ಕಂಡಂತೆ ರಕ್ಷಿತ್ ಶೆಟ್ಟಿ ಒಂಜಿ ಐತ ಒಂಜಿ ಮೊಬೈಲ್ ಅವು ಎದಲ ಪಾಡ್ರೆ ಅನ್ಪಿರ ಅವೇನು ತೂದ ಅವೇನು ಕಲ್ಪ ಉಂಟು ಸಾಂಗ್ ಪಾಡ್ದವಾಗ ಇರ್ಲ ನಲ್ಪೋರ ಮತ್ತೆ ನಲ್ಪಡ ಯಾನ್ ಬೇಡಿ ಬತ್ತು. ಓಕೆ. ಇರ್ನ ಪುದರ್ದಾಗಿ ಮೇರಡ ಪಂತಿಜರ ಕರೆಕ್ಟ್ ಅದು ಪಂತಾರ ಕರೆಕ್ಟ್ ಮಸ್ತರಿ ಪನ್ಪದ ಅಂಡಲ್ಲ ಅವು ಆತಿವರ್ಗ ಅನ್ನಂತೆ ಮರ್ಲೆ ಅವಡು ಅದಾ. ಓಕೆ ಗ್ರೇಟ್. ಸೊ ಮೇರತೆ ಪೋಕ್ರಿ ಮಲ್ಪನಾಗ ರೇಂಜ ನೆರ್ಪರ ತೆಂಜ ಸ್ಟ್ರಿಕ್ಟ್ ಗೆ ಬಾರಿ ಮೇರ್ ಪಂಡೆ ರೇಂಕ್ ಪರ್ಸನಲ್ ಅದ ಹೆಂಗ್ ತಿಕ್ಕೇರಿ ಒಪ್ಪನೊಂಜಿ ವಿಷಯ ಪನ್ಲೆ ಆರ್ ಸ್ಟ್ರಿಕ್ಟ್ ಉಲ್ಲೇರ ಒಂಚು ಹೆಂಗ್ ಒಂದ ಆಪುಂಡು ಮಂಡೆ ಎಲ್ಲ ಪರ್ಸನಲ್ ಅದ ಏನಡ ಪಂತೇರು. ಸೊ ಒಂದು ತರಕ್ಕೆ ಸಾತ ಮಲ್ಪರಿ ಸ್ಟ್ರಿಕ್ಟಾ ಅಜ್ಜಿ ಆಸೆ ಮಲ್ಪರಿ ಮಸ್ತ್ ಅಂಡ ಆತೆ ಕೇತ ಟ್ಯಾಲೆಂಟ್ ರೆಡ್ಡಿ ದಾದಪುರ ಟ್ಯಾಲೆಂಟ್ಸ್ ಉಂಡು ಅಂತೆ ಜನರಲ್ ನಾಲೆಜ್ ಅಂತ. ಓಕೆ ಜನರಲ್ ನಾಲೆಜ್ ನಾನು ಎರಡನೇ ಕೆನ್ಪವೆ ಇಲ್ಲಿ ನೋಡಿ ಅವ್ರಿಗೆ ಕೆಲವೊಂದು ಪ್ರಶ್ನೆ ಕೇಳ್ತಾರೆ ನೀವು ಆನ್ಸರ್ ಮಾಡ್ಬೇಕೀಗ ಆಯ್ತಾ. ಕೇನ್ ಬರುವ ಒಂದು ಪ್ರಶ್ನೆ ಕೆಲವೊಂದು ಪ್ರಶ್ನೆ ಇರ್ ಕೇಳಲೆ మీరు ಆನ್ಸರ್ ಮಾಡ್ತಿರತಕ್ಕ ಪ್ರಶ್ನೆ ಕೇಳಲಿ. ಪ್ರಣವ್ ನಮ್ಮ ದೇಶ ಯಾವುದು? ಭಾರತ. ಭಾರತ. ಓಕೆ. ನಮ್ಮ ಪ್ರಧಾನಮಂತ್ರಿ ಯಾರು? ಯಾವುದು ನೋಡಿ ಮೋದಿ. ಓಕೆ ನೆಕ್ಸ್ಟ್. ನಮ್ಮ ರಾಷ್ಟ್ರಪತಿ? ರಾಷ್ಟ್ರಪತಿ ಗೋವಿಂದ. ಗೋವಿಂದ. ಓಕೆ ಸೂಪರ್. ನಮ್ಮ ರಾಜ್ಯ ಯಾವುದು? ಕರ್ನಾಟಕ. ಓಕೆ ಓಕೆ. ರಾಜ್ಯ ಯಾವುದು? ಕರ್ನಾಟಕ. ಯಸ್ ಸೂಪರ್. ಮುಖ್ಯಮಂತ್ರಿ? ಹಿರಿರಪ್ಪ. ಯಾರು? ಹಿರಿರಪ್ಪ. ಹಿರಿರಪ್ಪ. ಓಕೆ. ನಮ್ಮ ಜಿಲ್ಲೆ ಯಾವುದು? ಉಡುಪಿ. ಉಡುಪಿ. ನಮ್ಮ ಧರ್ಮ? ನಮ್ಮ ಧರ್ಮ ಹಿಂದೂ. ಓಕೆ ಸೂಪರ್. ನೆಕ್ಸ್ಟ್. ನಮ್ಮ ಜಾತಿ? ಯಶಕರ್. ಓಕೆ ಸೂಪರ್ ಸೂಪರ್. ನಮ್ಮ ಮಾತೃಭಾಷೆ? ಕನ್ನಡ. ನೆಕ್ಸ್ಟ್. ಈ ಕಡೆ ಉಂಟು ಕಾಲಿಯಾಡು. ಓಕೆ ಸೂಪರ್. ಕ್ಲಾಪ್ಸ್ ಕೊರ್ಲೆ ಬೆಳಗ್ಗೆ. ಅಂಡ್ ಇರೇ ಅಪ್ಪ ಹೇಳಿದೆಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರಿ. ನಾನು ನಿಮ್ಗೆ ಮತ್ತೆ ಒಂದು ಗಿಫ್ಟ್ ಕೊಡ್ತೇನೆ ಆಯ್ತಾ. ಮತ್ತೆ ನಾನು ಮನೆ ಕಳಿಸ್ತೇನೆ ಆಯ್ತಾ. ಒಂದು ವಾಷಿಂಗ್ ಮಿಷಿನ್ ಮತ್ತೊಂದು ಟಿವಿ ಆಯ್ತಾ. ಓಕೆ. ನೀವು ಟಿವಿಯಲ್ಲಿ ನೋಡಬೇಕು. ಓಕೆ ಡನ್. ಸೊ ಫ್ಯೂಚರ್ ದಾದೋಡ್ ಮೇರೆ ಫ್ಯೂಚರ್ ಎಂಕಲೆ ಕೊಂಚ ಆಸೆ ಡಾಕ್ಟರ್ ಮಲ್ ಪೋಡುವಂತ. ಓಕೆ. ಅಂಡ್ ಇರ್ ಆರ್ಟಿಸ್ಟ್ ಪೊಲೀಸ್ ತುಲೆ ಪೊಲೀಸ್ ಅವನಿ ತುಲೆ ಮೈಂಡೆಡ್ ಪೊಲೀಸ್ ಅವಳು. ಓಕೆ ಅಕ್ಕಲೊಂಜಿ ಡ್ರೀಮ್ ದಾದೋಂಡು ಅಂಚನೆ ಪೊಲೀಸ್ ಆಗ್ಬೇಕಾಯ್ತಾ ನೀವು? ಪೊಲೀಸ್ ಆಗಿ ಯಾರನ್ನ ಹಿಡಿತೀರಿ? ಯಾರನ್ನ ಹಿಡಿತೀರಿ ನೀವು ಪೊಲೀಸ್ ಆದ್ರೆ? ಆಯ್ತಾಯ್ತು ಆಯ್ತು ಹೋಗ್ಲಿ. ಓಕೆ ಗ್ರೇಟ್. ಆಯ್ತಾಯ್ತಾಯ್ತು ನೀವು ಪೊಲೀಸ್ ಆಗಿ ಅವರನ್ನೇ ಹಿಡೀರಿ ನೋ ಪ್ರಾಬ್ಲಮ್. ಓಕೆ ಆಯ್ತು. ಸೊ ಅಮ್ಮಡ ಕೊರ್ಲೆ ಅಮ್ಮಡ ಬಾದವ್ರೆ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು?
ನನ್ನ ಹೆಸರು ರಜತ ಅಂತ. ಓಕೆ, ಹೇಗೆ ಪೋಖ್ರಿ ಇದ್ದಾರೆ ಇವರು? ಮನೇಲಿ ತುಂಬಾ ಕೀಟ್ಲೆ. ಹೌದಾ? ಊಟ ಮಾಡ್ತಾರಾ? ಊಟ ಮಾಡ್ತಾನೆ, ಒಂದು ಹಾಫ್ ಅನ್ ಅವರ್ ತಗೊಳ್ತಾನೆ. ಹೌದಾ? ಸ್ವಲ್ಪ ಕಷ್ಟ ಅಲ್ಲ? ತುಂಬಾ ಕಷ್ಟ. ಎಂತ ಎಂತ ಮಾಡ್ತೀರಾ? ಊಟ ಮಾಡ್ಲಿಲ್ಲ ಅಂದ್ರೆ ಮೊಬೈಲ್ ತೋರಿಸಿ? ಇಲ್ಲ ಇಲ್ಲ, ಮೊಬೈಲ್ ತೋರಿಸೋದಿಲ್ಲ. ಜೋರ್ ಮಾಡ್ತೀರಾ? ಇಲ್ಲ, ಲೇಟೇ, ಒಂದು ಹಾಫ್ ಅನ್ ಅವರ್ ಹಾಗೆ ತಗೊಳ್ತಾನೆ. ಹೌದಾ? ಓಕೆ, ಗ್ರೇಟ್. ಸೊ ಇನ್ನು ನೆಕ್ಸ್ಟ್ ಅವರು ಸರ್ ಹೇಳಿದ್ರು ಫ್ಯೂಚರ್ ಅಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ಅಲ್ವಾ? ನಿಮ್ಮ ಆಸೆ ಏನು? ಅದೇ ಆಸೆ ಇದೆ. ಮತ್ತೆ ಅವನದ್ದು ಏನು ಇಂಟ್ರೆಸ್ಟ್, ಸಬ್ಜೆಕ್ಟ್ ಅಲ್ಲಿ ಏನು ಇಂಟ್ರೆಸ್ಟ್ ಮಾಡ್ತಾನೆ ಅಂತ ನೋಡಿ ಮತ್ತೆ. ಓಕೆ ಓಕೆ, ಸೂಪರ್ ಸೂಪರ್. ಆಯ್ತು, ನೀವು ಪೊಲೀಸ್ ಆಗಿ, ಅವ್ರು ಹೇಳಿದ್ರು ಡಾಕ್ಟರ್, ನೋಡು ಯಾವ್ದಾಗ್ತದೆ ಅಂತ. ಕಡೆಗೆ ಏನು ಆಗ್ಲಿಲ್ಲ ಅಂದ್ರೆ ಹೀರೋ ಆಗಿ, ಆಯ್ತಾ? ಓಕೆ, ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ಡಯಾನಾ ಡಯಾನಾ ಅಲ್ವಾ? ಸುಸ್ಮಿತಾ, ನಂಗೆ ನೆನಪು ಮಾಡಿದ ಒಳ್ಳೆದಾಯ್ತು. ಯಾರು ಬಂದಿದ್ದಾರೆ ಮನೆಯಿಂದ? ಅಜ್ಜ ಓದ್ಯಾವರೇ ಅಲ್ಲ, ಕರೆಕ್ಟ್. ಅಜ್ಜ ಯಾರು ಮಾರೆ? ಅಜ್ಜ ಯಾವಾಗ ಬಂದದ್ದು? ಇವತ್ತು ಬಂದದಾ? ಈಗ ಇಲ್ಲಿ ಯಾರು ಬಂದದ್ದು ಹೇಳಿ? ಅಮ್ಮವಾ? ಓಕೆ, ಅಮ್ಮನ ಹೆಸರೇನು? ಸಾವಿತ್ರಿ. ಓಕೆ, ಸಾವಿತ್ರಿ ಅವರು ಕೆಲಸ ಹೋಗ್ತಾರಾ? ಮನೇಲಿ ಕೆಲಸ ಮಾಡ್ತಾರಾ? ಓಕೆ, ಇವತ್ತು ಕೆಲಸ ಮಾಡಿದಾರ ಮನೆಯಲ್ಲಿ? ನಿನ್ನೆ ಅಲ್ಲ ಮಾಡ್ಲಿಲ್ಲ ಕೆಲಸ? ನಿನ್ನೆ ಕೆಲಸ ಮಾಡಿದಾರಾ? ಓಕೆ, ಅಮ್ಮನ ಹತ್ರ ಮಾತಾಡ್ತೇನೆ ಈಗ. ಅಮ್ಮಗೆ ಹಾಯ್ ಹೇಳಿ. ಹಾಯ್ ಹೇಳಿ ಗಟ್ಟಿ. ಹಾಯ್. ಓಕೆ, ಗ್ರೇಟ್. ನಮಸ್ತೆ. ಸೊ ಜಾಬ್ ಹೋಗ್ತೀರಾ ನೀವು? ನಿಮ್ಮ ಹೆಸರು? ಸಾವಿತ್ರಿ. ರಿಪೀಟ್ ಅವು ಪಡದ ಅವ್ರು ರೆಕಾರ್ಡ್ ಆಗ್ತಾರದ ಡೈರೆಕ್ಟ್ ಅವ ಆತನೆ ಅಮೂಲ್ತ್ರಕ್ಕಿಂತ. ರೆಡಿ? ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಸಾವಿತ್ರಿ. ಓಕೆ, ಸೊ ಜಾಬ್ ಹೋಗ್ತೀರಾ? ಇಲ್ಲ, ಮನೇಲಿ. ಓಕೆ, ಪೋಖ್ರಿಯಾ? ಮುಂಚೆ ಇರ್ಲಿಲ್ಲ, ಈಗ ಸ್ವಲ್ಪ ಜಾಸ್ತಿ ಆಗಿದೆ ತಂಟೆ. ಎಂತದ್ ವಿಷಯ ಅಂತ ನಿಮ್ಗೆ ಗೊತ್ತಾಗ್ತಂತ? ಏನ್ ವಿಷಯ ಅಂತ? ಅಣ್ಣ ಇವಳಿಗೆ ತಂಟೆ ಮಾಡ್ತಾನೆ. ಓಕೆ, ಹಾಗಾಗಿ ಈಗ ಅವಳು ಕಲ್ತಿದ್ದಾಳೆ ಅವನದ್ದು ನೋಡ್ಬಿಟ್ಟು. ಓಕೆ, ನೀವೇನ್ ಮಾಡ್ತೀರಾ ಮನೇಲಿ ಇವ್ರು ತಂಟೆ ಮಾಡುವಾಗ? ಕೆಲವೊಮ್ಮೆ ಪೆಟ್ಟು ಕೊಡ್ತೇನೆ. ಪೆಟ್ಟು ಕೊಡ್ತೀರಿ? ಅಪ್ಪಂದು ತುಂಬಾ ಹೆದರಿಕೆ ಉಂಟು. ಅಪ್ಪಂದ ಹೆಸರೇನು? ಹೆದರಿಕೆ ಉಂಟು ಅಪ್ಪಂದು? ಹೇಳ್ಬೇಡಿ. ಅಮ್ಮಂದು ಹೆದರಿಕೆ ಇಲ್ವ ನಿಮ್ಗೆ? ಅವರದ್ದು ಖಾಲಿ ಬೈಕ್ ಸೌಂಡ್ ಕೇಳಿದ್ರೆ ಸಾಕು. ಹೌದಾ? ಅವರು ಬರುವಾಗ ರೇಸ್ ಮಾಡ್ತಾ ಬರುದು ಅಂತ ಅಲ್ಲ? ಬಂದೆ ಅಂತ. ರೈಸ್ ಅಲ್ಲ ಮಾರ, ರೈಸ್ ಬೇರೆ ಅದು. ಅದು ರೇಸ್. ಓಕೆ, ಸೊ ಅಮ್ಮನಿಗೆ ನೀವು ಹೆದರುದಿಲ್ಲ ಅಲ್ಲ? ಇವತ್ತಿಂದ ಹೆದರ್ಬೇಕು, ಆಯ್ತಾ? ಓಕೆ, ಸೊ ಪೋಖ್ರಿ ಅಂತ ಹೇಳಿದ್ರಿ. ಸೊ ಊಟ ಮಾಡ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ? ಇಲ್ಲ, ಅದಲ್ಲೇನಿಲ್ಲ, ಬೇಗ ಊಟ ಮಾಡ್ತಾಳೆ. ಅಂದ್ರೆ ಆಡ್ಲಿಕ್ಕೆಲ್ಲ ಹೋಗ್ಲಿಕ್ಕೆ ಇದೆ ಅಂತಲ್ಲ? ಇಲ್ಲ, ಮನೆಯಲ್ಲೇ ಆಡೋದು. ಹೌದಾ? ಊಟ ಒಂದು ಬೇಗ ಮಾಡ್ತಾಳೆ, ತೊಂದ್ರೆ ಇಲ್ಲ. ಸೂಪರ್. ಸೊ ಫ್ಯೂಚರ್ ಅಲ್ಲಿ ಏನಾಗ್ಬೇಕು? ಟೀಚರ್ ಆಗ್ತಾರಾ ಅಂತ ಮರೆಯೋದು ಅಲ್ಲ? ನೀವು ಟೀಚರ್ ಆಗ್ಬೇಡಿ ಮಾರ. ನೀವು ಟೀಚರ್ ಆಗಿ, ನೀವು ಯಾವುದೋ ನೀವು ಏರೋಪ್ಲೇನ್ ಡ್ರೈವರ್ ಆಗಿ, ಆಯ್ತಾ? ಏರೋಪ್ಲೇನ್ ಡ್ರೈವರ್ ಆಗಿ ನೀವು ಆಗುದು ಅದೇ. ಇವ್ರು ಡಾಕ್ಟರ್ ಆಗ್ತಾರೆ ಅಂತ ನಿಮ್ಗೆ ಗೊತ್ತಿದ್ದ? ಇವ್ರು ಡಾಕ್ಟರ್ ಆಗ್ತಾರೆ ಅಂತ? ಇಲ್ಲ, ಯಾವಾಗ್ಲೂ ಹೇಳ್ತಾ ಇರ್ತಾಳೆ ಡಾಕ್ಟರ್. ಮುಂದೆ ನೋಡ್ಬೇಕು. ಓಕೆ, ನಿಮ್ಮ ಒಂದು ಆಸೆ ಏನು? ನಮ್ಮದ ಆಸೆ ಅದೇ ಡಾಕ್ಟರ್ ಅಂತ. ಓಕೆ, ಗ್ರೇಟ್. ಆಯ್ತು, ಆಲ್ ದ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು. ಯಶಿಕಾ, ನಂದಿನಿ ಸೈಡ್ ಒಂದು ಗಿಫ್ಟ್ ಉಂಡಿದೆ. ಓಕೆ, ಅಂಡ್ ಅಲ್ತರ ಪಕ್ಕ ಅದೊಂದು ಪಕ್ಕ ಇರಾಗ ಒಂದು ವಿ ಬಜಾರ್ಡ್ ಒಂದು ಕೂಪನ್ ಉಂಡವೆ. ಸೊ ಡಿಸ್ಕೌಂಟ್ ಕೂಪನ್ ಇರು ವಿ ಬಜಾರ್ಡ್ ಪೋದು ಗೆತ್ತೊಂಡಾಂಡು ಚಿಟ್ಪಾಡಿ ಇಡ್ಬೇಕಾ ಮಣಿಪಾಲ್ಡ್ ಅಂಗಡಿ ಉಂಟು ವಿ ಬಜಾರ್. ಓಕೆ, ಅಲ್ಪ ಪೋದು ಇರ್ ಗೆತ್ತೊಂಡಾಂಡ ಅವೇ. ಓಕೆ, ಥ್ಯಾಂಕ್ ಯು. ಇರ್ ಬತ್ತಿನ ಮಸ್ತ್ ಖುಷಿ ಆಂಡ್ ನಾನೇ ಬರ್ಬಾರೆ ಗೊತ್ತುಜಾ? ನೆಕ್ಸ್ಟ್ ಆಯ್ತರ ಬಲೆ ಅವೇ. ಬಾಯ್ ಬಾಯ್. ಪ್ರಣವ್, ಮತ್ತೆ ವಿಶೇಷ ಏನಿಲ್ಲಲ್ಲ? ಇದು ಉಂಟು, ತಗೊಳ್ಳಿ. ಸೊ ನಂದಿನಿ ಸೈಡ್ ಇಂದ ಒಂದು ಗಿಫ್ಟ್ ಇದೆ. ಓಕೆ, ಅಂಡ್ ವಿ ಬಜಾರ್ ಕಡೆಯಿಂದ ಒಂದು ಡಿಸ್ಕೌಂಟ್ ಕೂಪನ್ ಇದೆ. ಓಕೆ, ಸೊ ಇನ್ನು ಯಾವಾಗ ಬರ್ತೀರಾ? ನಾಳೆ ಬರ್ತೀರಾ? ಓಕೆ, ನಾಳೆ ನಾನು ಫುಲ್ ಫ್ರೀ ಇದ್ದೇನೆ, ಬನ್ನಿ. ಓಕೆ, ಸೊ ಬರ್ಬೇಕು? ಓಕೆ, ಸೊ ಶ್ರುತಿ ಅಲ್ಲ ಮತ್ತೆ ಸುಷ್ಮಿತಾ, ತಗೊಳ್ಳಿದ್ದು ನಂದಿನಿ ಸೈಡ್ ಇಂದ ಒಂದಿದೆ ಗಿಫ್ಟ್, ಅಂಡ್ ವಿ ಬಜಾರ್ ಕಡೆ ಇನ್ನೊಂದು ಕೂಪನ್ ಇದೆ ನಿಮ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನೀವು ಬಂದದಕ್ಕೆ. ಇನ್ನು ಯಾವಾಗ ಬರ್ತೀರಾ? ನಾಳೆ ಬರ್ತೀರಾ? ಓಕೆ, ಇನ್ನು ಬರ್ಬೇಕು, ನಾಳೆ ಬರಲೇಬೇಕು. ಬಾಯ್
ಬಾಯ್ ಬಾಯ್ ಪ್ರಣವ್ ಬಾಯ್ ಬಾಯ್ ಯಶಿಕಾ ಬಾಯ್. ಓಕೆ ಸೂಪರ್, ನಂಗಂತೂ ಖುಷಿ ಆಯ್ತು. ಅಂಡ್ ಇವರ ಕಾಂಬಿನೇಷನ್ ಸೂಪರ್ ಇದೆ. ಕ್ಲಾಸಲ್ಲಿ ಹೇಗೆ ಕೂತ್ಕೊಳ್ತಾರೆ ನಂಗಂತೂ ಗೊತ್ತಿಲ್ಲ, ಇರ್ಲಿ. ಸೊ ಇನ್ನು ಬರೋದು ನೆಕ್ಸ್ಟ್ ಎಪಿಸೋಡ್. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು.